ವೀಕ್ಷಕರೇ ನಮಸ್ಕಾರ. ಬೆಸೆಂಟ್ ಶಿಕ್ಷಣ ಮಾರ್ಗದರ್ಶಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗೌತಮ್ ಶೆಟ್ಟಿ. ಈಗ ಯಾವ ಪರಿಸ್ಥಿತಿ ಇದೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿದೆ. ಕೋವಿಡ್ ಎನ್ನುವಂತಹ ಮಹಾಮಾರಿಯಿಂದಾಗಿ ಎಲ್ಲವೂ ಕೂಡ ಸಂಪೂರ್ಣವಾಗಿ ಸ್ಥಗಿತಗೊಂಡಿತ್ತು. ಈಗ ನಿಧಾನವಾಗಿ ಒಂದೊಂದೇ ತನ್ನ ಹಳಿಗೆ ಮರಳೋದಿಕ್ಕೆ ಆರಂಭ ಆಗಿದೆ. ಆದರೆ ಈಗಾಗಲೇ ಬಹಿರಂಗವಾಗಿ ನಡೆಯುವಂತಹ ಚಟುವಟಿಕೆಗಳು ಅಂದರೆ ಉದ್ಯಮಗಳಿರ್ಬೋದು, ಕಾರ್ಖಾನೆಗಳಿರ್ಬೋದು, ಫ್ಯಾಕ್ಟ್ರಿಗಳಿರ್ಬೋದು, ಎಲ್ಲವೂ ಕೂಡ ಕಾರ್ಯಾರಂಭವನ್ನು ಮಾಡ್ತಾ ಇದೆ. ಆದರೆ ಬಹಳ ಮುಖ್ಯ ಆಗಿರುವಂತಹ ಅಂಶದ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ. ಅದು ಅಂತ ಹೇಳಿದರೆ ಶಿಕ್ಷಣ ಕ್ಷೇತ್ರ. ಅನೇಕ ಪರೀಕ್ಷೆಗಳಾಗೋದಿಕ್ಕೆ ಬಾಕಿ ಇದೆ. ಇನ್ನು ನಾವು ಸಾಮಾನ್ಯವಾಗಿ ಗಮನಿಸಿದರೆ ಈ ಅವಧಿಯಲ್ಲಿ ಶಾಲಾ ಕಾಲೇಜುಗಳು ಅಂದರೆ ಸಾಮಾನ್ಯ ಪರಿಸ್ಥಿತಿಯಲ್ಲಿ ಆರಂಭ ಆಗ್ತಾ ಇತ್ತು. ಜೂನ್ 1ರ ಬಳಿಕ ಎಲ್ಲವೂ ಕೂಡ ಚಾಲನೆಯನ್ನು ಪಡೆದುಕೊಳ್ತಾ ಇತ್ತು. ಆದರೆ ಈ ಬಾರಿ ಕೋವಿಡ್ ಎನ್ನುವಂತಹ ಮಹಾಮಾರಿಯ ಆತಂಕದಿಂದಾಗಿ ಈ ಬಗ್ಗೆ ಇನ್ನೂ ಕೂಡ ಸ್ಪಷ್ಟ ನಿರ್ಧಾರವನ್ನು ಕೈಗೊಳ್ಳೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಮಕ್ಕಳ ಭವಿಷ್ಯ, ವಿದ್ಯಾರ್ಥಿಗಳ ಭವಿಷ್ಯವನ್ನ ಅದರಲ್ಲಿ ಚೆಲ್ಲಾಟವನ್ನು ಆಡುವಂಥದ್ದು ಯಾರಿಗೂ ಕೂಡ ಅಷ್ಟೊಂದು ಸುಲಭದ ವಿಚಾರ ಅಲ್ಲ. ಈ ನಿಟ್ಟಿನಲ್ಲಿ ಸೂಕ್ತವಾಗಿ ಮುಂದಾಲೋಚನೆಯನ್ನ ಮಾಡಿ ಪರಿಣಾಮಗಳನ್ನು ಅಧ್ಯಯನ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗುತ್ತೆ. ಹೀಗಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಅದು ಯಾವಾಗ ಮತ್ತೆ ಆರಂಭಗೊಳ್ಳುತ್ತೆ, ಶಾಲಾ ಕಾಲೇಜುಗಳು ಅಥವಾ ಎಕ್ಸಾಮ್ಗಳು ಉಳಿದಿರುವಂಥದ್ದು ಯಾವಾಗ ಆಗುತ್ತೆ ಅನ್ನುವಂಥದ್ರ ಬಗ್ಗೆ ಸ್ಪಷ್ಟವಾಗಿ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ ಅನ್ನುವಂಥ ವಿಚಾರವನ್ನ ಕೂಡ ನಾವು ಗಮನಿಸಬಹುದು. ಈ ನಡುವೆ ಮತ್ತೊಂದು ಪ್ರಶ್ನೆ ಉದ್ಭವ ಆಗಿರುವಂಥದ್ದು, ಇನ್ ಕೇಸ್ ಶಾಲಾ ಕಾಲೇಜುಗಳು ಆರಂಭ ಆದರೆ ಮುಂದಿನ ಪ್ರಶ್ನೆಗಳು ಅಂದರೆ ಸುರಕ್ಷತೆಗೆ ಸಂಬಂಧಪಟ್ಟ ಹಾಗೆ ನಮ್ಮ ಮಕ್ಕಳನ್ನು ನಾವು ಕಳಿಸ್ಬೋದಾ, ಅಲ್ಲಿ ಮಕ್ಕಳು ಸುರಕ್ಷಿತವಾಗಿ ಇರ್ತಾರಾ, ಶಾಲಾ ಕಾಲೇಜುಗಳಲ್ಲಿ ಸಾಮಾಜಿಕ ಅಂತರವನ್ನು ಪಾಲನೆ ಮಾಡೋದಕ್ಕೆ ಸಾಧ್ಯ ಆಗುತ್ತಾ, ಅಲ್ಲಿನ ಇನ್ಫ್ರಾಸ್ಟ್ರಕ್ಚರ್ ಅದಕ್ಕೆ ಬೇಕಾದ ಹಾಗೆ ಇದೆಯಾ, ಇತ್ಯಾದಿ ಅನೇಕ ಪ್ರಶ್ನೆಗಳು ಪೋಷಕರನ್ನ ಕಾಡ್ತಾ ಇದೆ. ಮಕ್ಕಳನ್ನ ಶಾಲೆಗೆ ಕಳಿಸೋದಿಕ್ಕೆ ಹಿಂದೇಟು ಹಾಕುವಂತಹ ವಿದ್ಯಮಾನಗಳನ್ನ ಕೂಡ ನಾವು ಗಮನಿಸ್ತಾ ಇದ್ದೇವೆ, ಅಂದ್ರೆ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡಿದಂತಹ ಸಂದರ್ಭದಲ್ಲಿ. ಹಾಗಿರುವಾಗ ಮುಂದಕ್ಕೆ ಶಿಕ್ಷಣ ವ್ಯವಸ್ಥೆ ಹೇಗಿರಬೇಕು ಅಥವಾ ಸುರಕ್ಷಿತವಾಗಿ ಹೇಗೆ ವಿದ್ಯಾರ್ಥಿಗಳು ಶಿಕ್ಷಣವನ್ನು ಮುಂದುವರಿಸಬಹುದು ಅನ್ನುವಂತಹ ಯೋಚನೆಗಳು ಮೂಡುತ್ತೆ. ಸೊ ಈ ನಿಟ್ಟಿನಲ್ಲಿ ಮಂಗಳೂರಿನಲ್ಲಿ ಈಗ ಅನೇಕ ವರ್ಷಗಳಿಂದ ಒಂದು ಯಶಸ್ವಿಯಾಗಿ ಲಕ್ಷಾಂತರ ವಿದ್ಯಾರ್ಥಿಗಳ ಪಾಲಿಗೆ ದಾರಿದೀವಿಗೆಯಾಗಿರುವಂತಹ ಬೆಸೆಂಟ್ ಸಮೂಹ ಸಂಸ್ಥೆಗಳು ಅದಕ್ಕೆ ಬೇಕಾದ ಹಾಗೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ. ಮುಖ್ಯವಾಗಿ ಈ ಒಂದು ಸಮಸ್ಯೆಯನ್ನ ಹೇಗೆ ಬಗೆಹರಿಸಬಹುದು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಪ್ರಸ್ತಾವನೆಯನ್ನು ಕೂಡ ಸಲ್ಲಿಕೆ ಮಾಡುವಂತಿದೆ. ಇನ್ ಕೇಸ್ ಅದನ್ನು ಸರ್ಕಾರ ಪರಿಗಣಿಸಿದ್ರೆ ಬಹಳ ದೊಡ್ಡ ಕೊಡುಗೆ ಆಗಬಹುದು. ಅಂದರೆ ಇರುವಂತಹ ಸಮಸ್ಯೆಗಳನ್ನು ಅತ್ಯಂತ ಸುಲಭವಾಗಿ ಒಂದು ನಿವಾರಣೆ ಮಾಡಬಹುದು ಅನ್ನುವಂಥ ವಿಚಾರಗಳು ಕೂಡ ಇದೆ. ಸೊ ಇನ್ನೇನು ಅಡ್ಮಿಷನ್ ಆರಂಭ ಆಗುವಂತಹ ಸಮಯ. ಸೊ ಬೆಸೆಂಟ್ ಸಂಸ್ಥೆಯಲ್ಲಿ ಏನೆಲ್ಲ ಹೊಸದಾಗಿ ಕೋರ್ಸ್ಗಳು ಇದೆ, ಜೊತೆಗೆ ಹೇಗೆ ಅಡ್ಮಿಷನ್ ಮಾಡಿಕೊಳ್ಬಹುದು, ಮುಂದೆ ಅಲ್ಲಿ ಶಿಕ್ಷಣ ಕೊಡುವಂತಹ ವ್ಯವಸ್ಥೆಗಳು ಹೇಗಿರುತ್ತೆ, ಎಲ್ಲದರ ಬಗ್ಗೆ ನಾವು ಸಂಸ್ಥೆಯ ಪ್ರಮುಖರಿಂದಲೇ ಒಂದು ಮಾಹಿತಿಯನ್ನು ತಿಳಿಸಿಕೊಡುವಂತಹ ಪ್ರಯತ್ನವನ್ನು ಈ ಮೂಲಕ ಮಾಡ್ತಾ ಇದ್ದೇವೆ. ಸೊ ನಮ್ಮ ಜೊತೆಗೆ ಈ ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ಸಂಸ್ಥೆಯಿಂದ ಇಬ್ಬರು ಅತಿಥಿಗಳು ಬಂದಿದ್ದಾರೆ. ಮೊದಲನೇದಾಗಿ ಡಾಕ್ಟರ್ ಸತೀಶ್ ಕುಮಾರ್ ಶೆಟ್ಟಿ ಅವರು ಬೆಸೆಂಟ್ ವುಮೆನ್ಸ್ ಕಾಲೇಜಿನ ಪ್ರಿನ್ಸಿಪಲ್ ಆಗಿದ್ದಾರೆ. ಅವರು ಕೂಡ ಮಾಹಿತಿಯನ್ನು ಕೊಡ್ತಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ನಮ್ಮ ಜೊತೆಗೆ ಇರುವಂತಹ ಮತ್ತೊಬ್ಬ ಅತಿಥಿ ಕೆ ದೇವಾನಂದ ಪೈ ಅವರು, ಕರೆಸ್ಪಾಂಡೆಂಟ್ ಬೆಸೆಂಟ್ ವುಮೆನ್ಸ್ ಕಾಲೇಜ್, ಹಾಗೇನೆ ಸೆಕ್ರೆಟರಿ ಬೆಸೆಂಟ್ ಇನ್ಸ್ಟಿಟ್ಯೂಷನ್ಸ್ ಅಂದ್ರೆ ಸಂಸ್ಥೆಯ ಕಾರ್ಯದರ್ಶಿಯಾಗಿಯೂ ಕೂಡ ಅವರು ಸೇವೆಯನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ. ಅವರು ಕೂಡ ಅನೇಕ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡ್ತಾರೆ. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಬೆಸೆಂಟ್ ಅನ್ನುವಂಥ ಹೆಸರನ್ನ ಕೇಳದವರು ಯಾರು ಕೂಡ ಇರ್ಲಿಕ್ಕಿಲ್ಲ. ಶಿಕ್ಷಣ ಕ್ಷೇತ್ರದಲ್ಲಿ ತನ್ನದೇ ಆದ ಛಾಪನ್ನು ಮೂಡಿಸಿರುವಂತಹ ಒಂದು ಸಂಸ್ಥೆ. ಸೊ ಇದೀಗ ಎಲ್ಲ ಶೈಕ್ಷಣಿಕ ಸಂಸ್ಥೆಗಳ ಹಾಗೆ ಕೋವಿಡ್ನ ಪರಿಸ್ಥಿತಿಯಿಂದಾಗಿ ಸಂಸ್ಥೆ ಕೂಡ ಇರುವಂಥದ್ದು. ಸೊ ಮುಂದೆ ಸರ್ಕಾರ ಅಥವಾ ಶಿಕ್ಷಣ ಇಲಾಖೆ ಏನು ಮಾರ್ಗಸೂಚಿಗಳನ್ನು ಕೊಡುತ್ತೋ ಅದರ ಪ್ರಕಾರವೇ ಮುಂದುವರಿಯುವಂತಹ ವಿಚಾರಗಳು. ಸೊ ಮೊದಲನೇದಾಗಿ ಸಂಸ್ಥೆಯ ಹಿನ್ನೆಲೆಯನ್ನು ನಾವು ಹೇಳೋದಕ್ಕಿಂತ ಪ್ರಮುಖರ ಬಾಯಲ್ಲಿ ಕೇಳಿದ್ರೇನೆ ಅದು ಚಂದ. ಸೊ ಡಾಕ್ಟರ್ ಸತೀಶ್ ಕುಮಾರ್ ಶೆಟ್ಟಿ ಅವರೇ, ಸಂಸ್ಥೆಯ ಬಗ್ಗೆ ಹೇಳೋದಿದ್ರೆ ಸಂಸ್ಥೆಯ ಒಂದು ಹಿಸ್ಟ್ರಿಯ ಬಗ್ಗೆ. ನಮ್ಮ ಸಂಸ್ಥೆಗೆ 102 ವರ್ಷಗಳಾಯ್ತು ಈಗ. ಎಸ್, ಹೌದು. 1918ರಲ್ಲಿ ಆ್ಯನಿ ಬೆಸೆಂಟ್ ಅವರು ತನ್ನ ಥಿಯೋಸಾಫಿಕಲ್ ಮೂಮೆಂಟ್ ಇದೆಯಲ್ಲ, ಆ ಮೂಮೆಂಟನ್ನು ಇಟ್ಕೊಂಡು ಅವರು ದೇಶವ್ಯಾಪಿಯಾಗಿ ಸಂಚರಿಸ್ತಾ ಬಂದರು. ಅಡ್ಯಾರಲ್ಲಿ, ಮದ್ರಾಸ್ನ ಅಡ್ಯಾರಲ್ಲಿ ಅವರು ಪ್ರಥಮವಾಗಿ ತನ್ನ ಥಿಯೋಸಾಫಿಕಲ್ ಸಂಸ್ಥೆಯ ಒಂದು ಅಸೋಸಿಯೇಷನಲ್ಲಿ ಕಟ್ತಾರೆ ಅವರು. ತದನಂತರ ಅವರು ದೇಶದ ಬೇರೆ ಬೇರೆ ಕಡೆಗಳಿಗೆ ಸಂಚರಿಸುವವರಿಗೆ ಕಂಡದ್ದು ದಕ್ಷಿಣ ಕನ್ನಡ ಜಿಲ್ಲೆ. ಅಲ್ಲಿ ಅವರು ನೋಡುವಾಗ ಅವರಿಗೆ ಕಾಣುತ್ತೆ, ಪಾಪ ಇಲ್ಲಿನ ಹೆಣ್ಮಕ್ಕಳಿಗೆ ಶಿಕ್ಷಣದ ಕೊರತೆ ಇದೆ, ಮತ್ತು ಅಲ್ಲಿನ ಸಾಮಾಜಿಕ ಕಟ್ಟುಪಾಡುಗಳು ಕೂಡ ಕೆಲವು ಮಹಿಳೆಯರಿಗೆ ಶಿಕ್ಷಣವನ್ನು ಕೊಡುವಂಥ ಇದಿರಲಿಲ್ಲ, ವ್ಯವಸ್ಥೆಗಳೇ ಇಲ್ಲ. ಬ್ರಾಹ್ಮಿನ್ಸ್ಗಳಲ್ಲಿ ಕೂಡ ಮಕ್ಕಳನ್ನು ಶಾಲೆ ಕಳಿಸ್ಲಿಕ್ಕೆ ಇರಲಿಲ್ಲ.
ಅಂತ ಆ ನಿಟ್ಟಿನ ಆ ಒಂದು ಹಿನ್ನೆಲೆಯಲ್ಲಿ ಇಲ್ಲಿ ಬರುವ ಸಂದರ್ಭದಲ್ಲಿ ಅವರು ಕಂಡದ್ದು ಪಾಪ ಶಿಕ್ಷಣಕ್ಕಾಗಿ ಹಾತುರಿತಿರುವಂಥ ಹೆಣ್ಮಕ್ಕಳು, ಅದು ಕೂಡ ಬಡ ಹೆಣ್ಮಕ್ಕಳಿದ್ರು. ಕಡೆಗೆ ಅವರ ಸಹಪಾಠಿಗಳೆಲ್ಲ ಪದ್ಮರಾವ್ ಇರ್ಬೋದು, ಇನ್ನು ಅನೇಕ ಜನ ಇದ್ದರು. ಅವರೆಲ್ಲ ಸೇರಿಕೊಂಡು ಒಂದು ಸಂಘಟನೆ ಮಾಡ್ತಾರೆ ಅವರಲ್ಲಿ. ಮತ್ತಿಲ್ಲಿ ಅನೇಕ ವಿಧವೆಯರಿದ್ದರು. ವಿಧವೆಯರನ್ನು ಸೇರಿಸ್ಕೊಂಡು ಒಂದು 8 ಮಕ್ಕಳಿಂದ ಸ್ಟಾರ್ಟ್ ಮಾಡಿ ಒಂದು ಶಾಲೆಯನ್ನು ಸ್ಟಾರ್ಟ್ ಮಾಡ್ತಾರೆ ಅವರಿಗೋಸ್ಕರ. ತದನಂತರ ಬರುವಂಥ ವರ್ಷಗಳಲ್ಲಿ ಅದರ ಇದು ಸಂಖ್ಯೆ ಜಾಸ್ತಿ ಆಗ್ತಾ ಹೋಗಿ ಕಡೆಗೆ ಅದಕ್ಕೆ ಅನುದಾನ ಕೂಡ ಸಿಗುತ್ತೆ. ಒಂದು ಶಾಲೆಯಾಗಿ ಪರಿವರ್ತನೆಗೊಳ್ತಿದ್ದದ್ದು. ಕೊಡಿಯಲ ಬೈಲಲ್ಲಿ ಮೊದಲ ಶಾಲೆ ಪ್ರಾರಂಭವಾಗುತ್ತೆ. ಹೆಣ್ಮಕ್ಕಳಿಗೋಸ್ಕರನೇ ಅಂತ ಪ್ರಾರಂಭದಲ್ಲಿ ಅದು ಪ್ರಾರಂಭವಾದರೂ ಕೂಡ ಕಾಲಕ್ರಮೇಣ ಅದಕ್ಕೆ ಗಂಡು ಮಕ್ಕಳನ್ನು ಕೂಡ ಸೇರಿಸಲಿಕ್ಕೆ ಅವಕಾಶ ಮಾಡಿಕೊಡಲಾಗುತ್ತೆ. ಹೀಗೆ ಬೆಳೀತಾ ಅದು ದೊಡ್ಡ ಹೆಮ್ಮರವಾಗಿ ಬೆಳ್ಕೊಂಡು ದೊಡ್ಡ ಸಂಸ್ಥೆಯಾಗಿ ಅಂಗಸಂಸ್ಥೆಗಳನ್ನೆಲ್ಲ ಇವತ್ತು ಕಂಡಿದೆ. ಇವತ್ತು ನಮ್ಮ ಹತ್ರ ಕೃಷಿಯಿಂದ ಇಟ್ಕೊಂಡು ಬಾಲವಾಡಿಯಿಂದ ಇಟ್ಕೊಂಡು ನಮಗೆ MBA ತನಕದ ಅನೇಕ ಹಂತಗಳಲ್ಲಿ ಉನ್ನತ ಶಿಕ್ಷಣವನ್ನು ಕೊಡುವಂಥ ಸಂಸ್ಥೆಗಳು ಹುಟ್ಟಿಕೊಂಡಿದೆ. ಇವತ್ತು ನಮ್ಮ ಒಟ್ಟು ಎಲ್ಲ ಅಂಗಸಂಸ್ಥೆಗಳ ಒಟ್ಟು ನಾವು ಸ್ಟ್ರೆಂತ್ ನೋಡಿದರೆ ಸರಿಸುಮಾರು ಒಂದು 3,500 ಇಂದ 4,000 ಸ್ಟ್ರೆಂತ್ ಇದೆ ನಮ್ಮ ಹತ್ರ ಈಗ. ಮತ್ತು ನಮ್ಮ ಈ ಬೆಸೆಂಟ್ ಸಂಸ್ಥೆಗಳು ಭಾಳ ಹಾರ್ಟ್ ಆಫ್ ದ ಸಿಟಿ ಅಂತ ಹೇಳ್ಬೋದು. ನಮಗೆ 3-4 ಕಡೆಗಳಿಂದಲೂ ಅದಕ್ಕೆ ಒಂದು ರೋಡಿನ ವ್ಯವಸ್ಥೆ ಇದೆ. ನೀವು ಕಾಸರಗೋಡಿಂದ ಬರ್ಬೋದು, ಉಡುಪಿಯಿಂದ ಬರ್ಬೋದು, ಈ ಸರಿ ಪುತ್ತೂರು, ಆ ಕಡೆ ಉಪ್ಪಿನಂಗಡಿ, ಎಲ್ಲ ಕಡೆಗಳು ಬರಲಿಕ್ಕೆ ಅದೊಂದು ಡಿಸ್ಟೆನ್ಸ್ ಅಲ್ಲಿ ಇರುವಂಥದ್ದು. ಎಲ್ಲ ರೀತಿಯ ಅನುಕೂಲಗಳು ಇದೆ ಇದರಲ್ಲಿ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ನಾವು ಹೆಣ್ಮಕ್ಕಳಾಗಲಿ ಅಥವಾ ಯಾವುದೇ ವಿದ್ಯಾರ್ಥಿನಿಯರು ನಮ್ಮ ಶಾಲೆಗೆ ಸೇರ್ಕೊಂಡ್ಮೇಲೆ ಅವರ ಎಲ್ಲ ರೀತಿ ಯೋಗಕ್ಷೇಮಗಳನ್ನ ನೋಡ್ಕೊಳ್ತೀವಿ ನಾವು. ಈಗ ನಾವು ವಿಮೆನ್ಸ್ ಕಾಲೇಜಲ್ಲಿ ನಾವು ಸಿಟಿಯಲ್ಲಿ ಇರುವಾಗ ನಾವು ಹೆಣ್ಮಕ್ಳನ್ನು ಕಂಟ್ರೋಲ್ ಮಾಡೋದಾದರೆ ತುಂಬ ಕಷ್ಟ ಸಾಧ್ಯವಾದ ಕೆಲಸ. ಯಾಕಂತೇಳಿ ನಮ್ಮ ಯೂನಿಫಾರ್ಮ್ ಹಾಕಿಕೊಳ್ತಾರೆ ಅವರು. ಯೂನಿಫಾರ್ಮ್ ಹಾಕಿಕೊಂಡವರು ನಾವು ಬೇಕಾಬಿಟ್ಟಿಯಾಗಿ ಅವರನ್ನು ಬರಲಿಕ್ಕೆ ಹೋಗಲಿಕ್ಕೆ ಬಿಟ್ಟರೆ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ರೆಪ್ರೆಸೆಂಟೇಟಿವ್ಸ್ಗಳು ಅಂಗಡಿಯ ಮುಂದೆ, ಮಾಲ್ನ ಮುಂದುಗಡೆಯಲ್ಲಿ ಅಥವಾ ಇನ್ಯಾವುದೇ ಹೋಟೆಲ್ನ ಒಳಗೆ ಕೂತ್ಕೊಂಡು ಕಾಫಿ ಕುಡಿಯುವಂಥದ್ದಂತ ನೋಡಿದರೆ ಪಬ್ಲಿಕ್ ಏನು ತಿಳ್ಕೊಳ್ತಾರೆ ಅಂತ ಹೇಳಿದರೆ, ಇಲ್ಲಿ ಕ್ಲಾಸ್ಗಳು ನಡೀತಿಲ್ಲವೇನೋ ಅಂತ ಹೇಳುವಂಥ ಒಂದು ಇಂಪ್ರೆಷನ್ ಬರುತ್ತೆ. ಅದಕ್ಕೋಸ್ಕರ ನಾವು ಯಾರನ್ನು, ಅದು ಪ್ರೈಮರಿಯಿಂದ ಆಗಲಿ ಅಥವಾ ಕಾಲೇಜಲ್ಲಿ ಆಗಲಿ ಅಥವಾ ನಾವು PG ಆಗಲಿ, ನಾವು ಮಕ್ಕಳನ್ನು ಹೊರಗೆ ಹೋಗ್ಲಿಕ್ಕೆ ಬಿಡೋದಿಲ್ಲ. ಯಾವಾಗ 9-9:15 ಅಥವಾ 9:45 ಕ್ಲಾಸ್ ಸ್ಟಾರ್ಟ್ ಆಗುತ್ತೆ, ಆವಾಗ ನಾವು ಮೇನ್ ಗೇಟ್ ಕ್ಲೋಸ್ ಮಾಡ್ತೀವಿ. ಒಂದು 10 ನಿಮಿಷ ಅವರಿಗೆ ಅವಕಾಶ ಕೊಡ್ತೀವಿ. ಮತ್ತು ಅವರನ್ನು ಮತ್ತೆ ಹೊರಗೆ ಬರಲಿಕ್ಕೆ ಬಿಡೋದಿಲ್ಲ. ಮತ್ತು ಬರೋರಿದ್ರು ಪರ್ಮಿಷನ್ ತಗೊಂಡು ಕ್ಲಾಸಿಗೆ ಹೋಗಬೇಕು, ಸಕಾರಣ ಕೊಡಬೇಕು ಅವರು. ಮತ್ತು ನಾವು ಇಲ್ಲಿ ತನಕ ನಮ್ಮ ಯಾವುದೇ ಸಂಸ್ಥೆಗಳಲ್ಲಿ, ಎಲ್ಲ ಅಂಗಸಂಸ್ಥೆಗಳಲ್ಲಿ ನಾವು ಮಕ್ಕಳಿಗೆ ಮೊಬೈಲನ್ನು ಕ್ಲಾಸಲ್ಲಿ ತರಲಿಕ್ಕೆ ಬಿಡೋದಿಲ್ಲ. ತಂದರೂ ಅವರು ಅದನ್ನು ಒಂದು ಕಡೆ ಇಟ್ಕೊಳ್ಬೇಕು. ನಮ್ಮ ರಿಸೆಪ್ಷನಿಸ್ಟ್ ಇರ್ತಾರೆ, ಅವ್ರ ಹತ್ರ ಡೆಪಾಸಿಟ್ ಮಾಡಬೇಕು. ನಮ್ಮ ಹತ್ರ HODsಗಳು ಇರ್ತಾರೆ, ಅವರು ಕಲೆಕ್ಟ್ ಮಾಡ್ತಾರೆ. ಕ್ಲಾಸ್ ಟೀಚರ್ಸ್ ಇರ್ತಾರೆ, ಅವರು ಕಲೆಕ್ಟ್ ಮಾಡ್ತಾರೆ. ಹಾಗಾಗಿ ಇಲ್ಲಿ ತನಕ ನಾವು ಅದನ್ನು ಅವಕಾಶ ಕೊಡಲಿಲ್ಲ. ಈಗ ತಾನು ಇತ್ತೀಚೆಗೆ ಕೋವಿಡ್ನ ಸಮಸ್ಯೆ ಬಂದಾಗ ಮಕ್ಕಳು ಮನೆಯಲ್ಲಿ ಇರುವಾಗ ಆನ್ಲೈನ್ ಕ್ಲಾಸ್ಗಳನ್ನು ಮಾಡಬೇಕು ಅಂತ ಹೇಳುವಂಥ ಒಂದು ಡೈರೆಕ್ಷನ್ ನಮಗೆ ಬಂದ ಮೇಲೆ, ಸರ್ಕಾರದಿಂದ ಬಂತು, ಯೂನಿವರ್ಸಿಟಿಯಿಂದ ಬಂತು, ನಮ್ಮ ಜಾಯಿಂಟ್ ಡೈರೆಕ್ಟರ್ ಆಫ್ ಕಾಲೇಜಿಯೇಟ್ ಎಜುಕೇಷನ್ ಬಂತು, ಅಥವಾ ನಮ್ಮ BDOದಿಂದ ಬಂತು, ಎಲ್ಲರಿಂದ ಬಂದಾಗ ನಾವು ಆ ರೀತಿಯ ಒಂದು ಇದಕ್ಕೆ ಹೊಂದಾಣಿಕೆ ಮಾಡಿಕೊಳ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಅನಿವಾರ್ಯತೆ. ನಾವು ಸರ್ವೈವ್ ಆಗಬೇಕಾದ್ರೆ ಈ ರೀತಿಯ ಬದಲಾವಣೆಗೆ ನಾವು ಒಗ್ಗಿಕೊಂಡು ಹೋಗಬೇಕಾಗ್ತದೆ. ನಾವು ನೋವು ಅಂತ ಹೇಳುವಂಥದ್ದಿಲ್ಲ, ಆದ್ರೂ ಕೂಡ ನಾವು ಮಕ್ಕಳಿಗೆ ಯೂಸ್ ಮಾಡ್ಲಿಕ್ಕೆ ಬಿಡೋದಿಲ್ಲ. ಯಾಕಂತ ಹೇಳಿದ್ರೆ ಒಳ್ಳೇದೆಷ್ಟು ಉಂಟು ಅಷ್ಟೇ ಕೆಟ್ಟದ್ದು ಕೂಡ ಉಂಟು. ಮತ್ತೆ ನಮ್ಮ ಮೇಲೆ ಜವಾಬ್ದಾರಿ ಏನೋ ಒಂದು ಭರವಸೆ ಇಟ್ಟುಕೊಂಡು ಅವರ ಮಕ್ಕಳನ್ನು ಪೇರೆಂಟ್ಸ್ಗಳು ಕಳಿಸಿದ ಮೇಲೆ ಅವ್ರು ನಮ್ಮ ಹತ್ರ ಸರಿಸುಮಾರು 10ರಿಂದ 12 ಗಂಟೆಗಳ ಕಾಲ ಇಲ್ಲಿ ನಮ್ಮೊಟ್ಟಿಗೆ ಇರ್ತಾರೆ. ಆ ಮಕ್ಕಳ ಜವಾಬ್ದಾರಿ ನಮ್ದು. ಹಾಗಿರುವಾಗ ನಾವು ಸೆಕೆಂಡ್ ಪೇರೆಂಟ್ಸ್, ಅವರಿಗೆ ಸೆಕೆಂಡ್ ಹೌಸ್ ಇದು ನಮ್ಗೆ ಶಾಲೆ ಅಂತ ಹೇಳುವಂಥದ್ದು. ಹಾಗಿರುವಾಗ ನಾವು ಅದಕ್ಕೆ ಬೇಕಾದ ಎಲ್ಲ ಪೂರಕ ವ್ಯವಸ್ಥೆಗಳನ್ನು ಮಾಡಿಕೊಳ್ತೀವಿ ನಾವು. ಅದರ ಬಗ್ಗೆ ವಾಪಸ್ ಬರ್ತೀನಿ. ಸರ್, ನಾವು ಗಮನಿಸಿದ್ರೆ ಬಹುಶಃ ಇಂತಹ ಒಂದು ಪರಿಸ್ಥಿತಿ ಉದ್ಭವ ಆಗುತ್ತೆ ಅನ್ನುವಂಥದ್ದನ್ನ ಯಾರು ಕನಸಿನಲ್ಲೂ ಕೂಡ ಊಹೆ ಮಾಡಿರಲಿಲ್ಲ. ಸೊ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಸವಾಲುಗಳು ಎದುರಾಗಿದೆ, ಮುಂದಕ್ಕೆ ಪ್ರಶ್ನೆಗಳು ಹುಟ್ಟಿಕೊಂಡಿದೆ ಅನ್ನುವಂಥದ್ದು. ಸೊ ಏನು ಹೇಳ್ತೀರಿ ಇಂತಹ ಒಂದು ಪರಿಸ್ಥಿತಿ ಉದ್ಭವ ಆಗಿರುವಂಥದ್ರ ಬಗ್ಗೆ?
ಇದು ಒಂದು ಜಾಗತಿಕ ಪಿಡುಗು. ಹೌದು. ಯಾರ ಹತ್ರ ಇದಕ್ಕೆ ಸೊಲ್ಯೂಷನ್ಸ್ ಇಷ್ಟುವರೆಗೆ ಕಂಡು ಬರಲಿಕ್ಕೆ ಆಗಲಿಲ್ಲ. ಈಗ ನಾವು ಶಿಕ್ಷಣಕ್ಕೆ ಸಂಬಂಧಪಟ್ಟು ಮಾತಾಡೋದಾದರೆ ವಿದ್ಯಾರ್ಥಿಗಳನ್ನು ಈ ಈ ಈ ಪ್ರಾಬ್ಲಮ್ನಿಂದ ರಕ್ಷಣೆ ಮಾಡೋದು ಹೇಗೆ ಅಂತ ಹೇಳಿ ಪ್ರಮುಖ ವಿಚಾರ. ಹಿಂದೆ ಹೇಗಿತ್ತಂತಂದರೆ ಶಿಕ್ಷಣಕ್ಕೆ ಆದ್ಯತೆ, ಬಾಕಿ ವಿಚಾರ ಸೆಕೆಂಡ್ರಿ. ಇವತ್ತಿನ ಪರಿಸ್ಥಿತಿಯಲ್ಲಿ ಶಿಕ್ಷಣ ಸೆಕೆಂಡ್ರಿ ಆಗಿ ವಿದ್ಯಾರ್ಥಿಗಳ ಜೀವ ರಕ್ಷಣೆ ಮೊದಲಿನ ಸ್ಥಾನ ಪಡೆದಿದೆ, ಪ್ರಥಮ ಆದ್ಯತೆ. ಯಾಕಂದ್ರೆ ಜೀವ ಉಳಿದ್ರೆ ಬಾಕಿ ಎಲ್ಲ. ಹೌದು, ನಿಜ. ಜಾನ್ ಹೇ ಜಹಾನ್ ಹೇ ಈಗ ನಮ್ಮ ಮೋದಿ ಸಾಹೇಬರು ಹೇಳ್ತಾ ಇದ್ದಾರೆ. ಹೌದು. ಹಾಗಾದರೆ ನಾವು ಅದನ್ನು ರಕ್ಷಣೆ ಮಾಡೋದು ಹೇಗೆ ಅಂತೇಳಿ ಹೆಚ್ಚಿನ ಹೆತ್ತವರಿಗೆ ಇವತ್ತು 60-70% ವಿದ್ಯಾರ್ಥಿಗಳು ಹೆತ್ತವರು ಸಣ್ಣ ಮಕ್ಕಳಿಗೆ ಶಾಲೆ ಕಳಿಸ್ಲಿಕ್ಕೆ ತಯಾರೇ ಇಲ್ಲ. ಅವ್ರಿಗೆ ಖುಷಿ ಇಲ್ಲ. ಯಾಕಂದ್ರೆ ಏನಾಗ್ತದೋ ಏನು ಅದಕ್ಕೆ ಅವರಿಗೆ ಕಂಟ್ರೋಲ್ ಮಾಡಲಿಕ್ಕೆ ಟೀಚರ್ಗಳಿಂದಲೂ ಸಾಧ್ಯ ಇಲ್ಲ, ಹೆತ್ತವರಿಂದಲೂ ಆಗೋದಿಲ್ಲ, ಟೀಚರ್ಗಳಿಂದಲೂ ಆಗೋದಿಲ್ಲ. ಅವರು ವಿಶೇಷವಾಗಿ ಅವರು ಶಾಲೆಗೆ ಬಂದ ನಂತರ ಅವ್ರು ಏನು ಮಾಡ್ತಾರೆ ಅವರಿಗೂ ಗೊತ್ತಿರೋದಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಆ ವಿದ್ಯಾರ್ಥಿಗಳ ಒಂದು ಜೀವ ಟುಗೆದರ್ ಇಡೀ ಏರಿಯಾ ಏನಾಗ್ತದೆ, ಕ್ವಾರಂಟೈನ್ ಅಥವಾ ಎಂಥದ್ದು ಲಾಕ್ಡೌನು ಏನೆಲ್ಲ ವಿಚಾರಗಳು ಬರ್ತವೆ. ಅದು ಆ ಇಡೀ ಏರಿಯಾಕ್ಕೆ ಸಂಬಂಧಪಟ್ಟು ಬರ್ತದೆ. ಒಂದು ಶಾಲೆ ಅಥವಾ ಒಂದು ಇನ್ಸ್ಟಿಟ್ಯೂಷನ್ ಅಲ್ಲ, ಅಲ್ಲಿ ಇರುವ ಒಂದು 5-6 ಇನ್ಸ್ಟಿಟ್ಯೂಷನ್ ಇದ್ರೆ ಅದೆಲ್ಲ ಲಾಕ್ಡೌನ್ನಲ್ಲಿ ಸೀಲ್ಡೌನ್ನಲ್ಲಿ ಬರ್ತದೆ. ಇದನ್ನೆಲ್ಲ ಅವಾಯ್ಡ್ ಮಾಡಬೇಕಾದ್ರೆ ನಾವು ಬೇರೆ ಬೇರೆ ವಿಚಾರಗಳಲ್ಲಿ ಆಲೋಚನೆ ಮಾಡ್ತಾ ಇದ್ದಾರೆ, ಬೇರೆ ಯಾವ ರೀತಿಯಲ್ಲಿ ಮಾಡ್ಬೋದು ಅಂತ ಹೇಳಿ ಹಲವಾರು ಸೂಚನೆಗಳು, ಹಲವಾರು ಒಪಿನಿಯನ್ಗಳು ಕಂಟಿನ್ಯೂಸ್ಲಿ ಬರ್ತಾ ಉಂಟು 2 ತಿಂಗಳಲ್ಲಿ. ಮುಂದಿನ ವ್ಯವಸ್ಥೆ ಏನು ಅಡ್ಮಿಷನ್ ಬಗ್ಗೆ, ಶಾಲೆ ಓಪನ್ ಮಾಡೋ ಬಗ್ಗೆ. ಅದರಲ್ಲಿ ಒಂದು ಪ್ರಮುಖವಾಗಿ ಬಂದದ್ದು ಬ್ಯಾಚ್ ವೈಸ್, ಬೆಳಿಗ್ಗೆ ಒಂದು ಬ್ಯಾಚ್ ಮಾಡೋದು, ಅರ್ಧ ಮಕ್ಕಳು ಬೆಳಿಗ್ಗೆ ಬರೋದು, ಅದೇ ಕ್ಲಾಸ್ನ ಅರ್ಧ ಮಕ್ಕಳು ಮಧ್ಯಾಹ್ನ ಬರೋದು, 2 ಬ್ಯಾಚ್ ಮಾಡೋದು. ಬ್ಯಾಚ್ ಮಾಡ್ಬೋದು, ಅದು ಒಳ್ಳೆ ವಿಚಾರ. ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡ್ಲಿಕ್ಕೆ ಆಗ್ತದೆ. ಕ್ಲಾಸ್ನಲ್ಲಿ 50 ಅಥವಾ 60 ಇದ್ರೆ 30 ಕೂತ್ಕೊಳಿಸುವಂಥದ್ದು, ಅದು ಒಳ್ಳೆ ವಿಷಯ ಆಗಿ ಮೂಡಿ ಬಂದಿದೆ. ಆದರೆ ಅಲ್ಲೂ ಒಂದು ತೊಂದರೆ ಏನಂತಾರೆ, ಟೀಚರ್ಗಳು 7:50 ಅಥವಾ 7 ಗಂಟೆಗೆ ಬರಬೇಕು. ಅವ್ರು 7:50ಕ್ಕೆ ಪಾಠ ಸಾರ್ಬೇಡಿ, 7:15ಗೆ ಬರಬೇಕು. 7:15ರಿಂದ ಶಾಲೆ 5 ಗಂಟೆ ಅಥವಾ 5 ಕಾಲಕ್ಕೆ ಮುಗಿದು 2ನೇ ಬ್ಯಾಚ್ ಮಧ್ಯಾಹ್ನ ನಂತರ ಮುಗಿದು ಮನೆಗೆ ಹೋಗ್ಬೇಕಾದ್ರೆ 5:00ವರೆಗೆ ಹೊರಡಬೇಕು ಅವರು. ಅಂದರೆ ಸುಮಾರು 6 ಗಂಟೆ. 7ರಿಂದ 6 ಗಂಟೆವರೆಗೆ ಅಂತ ಹೇಳಿದ್ರೆ ಸುಮಾರು 11 ಗಂಟೆಗಳ ಕಾಲ ಟೀಚರ್ಗಳು ಇರಬೇಕಾಗ್ತದೆ. ಇದು ಸಾಧ್ಯವಾ? ಟೀಚರ್ಗಳ ಸ್ಥಿತಿ ಏನಾದೀತು ಯೋಚನೆ ಮಾಡಬೇಕು. ಅವರಿಗೆ ಹೆಚ್ಚಿನ ಸಂಬಳ ಕೊಡ್ಲಿಕ್ಕೆ ಸಾಧ್ಯ ಉಂಟಾ? ಯಾವುದೇ ಶಾಲೆ ಇವತ್ತು ಫಂಡ್ ಬಗ್ಗೆ ಮಾತಾಡ್ತಾರಾದ್ರೆ ಯಾವುದೇ ಶಾಲೆ ಆರ್ಥಿಕವಾಗಿ ಸುದೃಢವಾಗಿ ಇಲ್ಲ. 80% ಶಾಲೆಗಳು ಇಲ್ಲ, ನಡೆಸೋದೇ ಕಷ್ಟವಾಗಿದೆ. ಅಂತ ಸಂದರ್ಭದಲ್ಲಿ ಅವರಿಗೆ ಅಡಿಷನಲ್ ಏನಾದರೂ ಕೊಡೋದಿದ್ರೆ ಅವ್ರಿಗೆ ಇರುವುದಿಲ್ಲ, ಅವರ ಜೀವದ ವಿಚಾರಗಳು ಕೂಡ ಬರ್ತದೆ. ಹಾಗಾದ್ರೆ ನಮಗೆ ಬೇರೆ ದಾರಿ ಏನು ಅಂತ ಹೇಳಿ ಬರ್ತದೆ. ಅದಕ್ಕೆ ನಮ್ಮ ಕಡೆಯಿಂದ ಒಂದು ಆಲೋಚನೆ, ನಮ್ಮ ಶಾಲೆಯಿಂದ ಅಥವಾ ನಮ್ಮ ಮ್ಯಾನೇಜ್ಮೆಂಟಿಂದ ನಾವು ಹೀಗೆ ಆಲೋಚನೆ ಮಾಡುವಾಗ ಇದ್ರ ಬಗ್ಗೆ ಇನ್ನು ಬೇರೆ ಏನಾದರೂ ಪರ್ಯಾಯ ವ್ಯವಸ್ಥೆ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳಿ ಆಲೋಚನೆ ಮಾಡುವಾಗ ಕಂಡು ಬಂದದ್ದೇನಂತ ಹೇಳಿದರೆ, ಒಂದೇ ಬ್ಯಾಚ್ 9-9:30ವರೆಗೆ ಸ್ಟಾರ್ಟ್ ಮಾಡಿ 3 ಗಂಟೆ 4 ಗಂಟೆಗೆ ಎಂಡ್ ಮಾಡುವಂಥದ್ದು. ಅದರ ಬಗ್ಗೆ ಆವಾಗ ಅಲ್ಲಿ ಶಾಲೆಗಳಲ್ಲಿ ರೂಮ್ಸ್ ಎಲ್ಲಿದೆ? ಡಬಲ್ 2 ರೂಮ್ಸ್ ಇಲ್ಲ. ಹೌದು, ಈಗ ಹೊಸದಾಗಿ ಮಾಡುವಂಥ ಅವಕಾಶವೇ ಇಲ್ಲ. ಹೌದು. ಹಾಗಾದರೆ ಏನು ಮಾಡಬೇಕಂತ ಹೇಳಿ ಬರುವಾಗ ನಮ್ಮದೊಂದು ಆಲೋಚನೆ ಏನಂತ ಹೇಳಿದ್ರೆ, ಇನ್ನೊಂದು ರೀತಿಯಲ್ಲಿ ಆಲೋಚನೆ ಮಾಡೋದಾದರೆ, ನರ್ಸರಿಯಿಂದ ಹಿಡಿದು ಬಾಲವಾಡಿ ಅಥವಾ ನರ್ಸರಿಯಿಂದ ಹಿಡಿದು ಸುಮಾರು 4ನೇ ಕ್ಲಾಸ್ವರೆಗೆ ಅವರು ಅತಿ ಸೂಕ್ಷ್ಮ ಮಕ್ಕಳು. ಹೌದು ಅಲ್ವಾ? ಅವರನ್ನು ಕಾಪಾಡೋದು ಬಹಳ ಕಷ್ಟ. ನಿಜ. ಒಳಗಿಂದ ತಾಕತ್ತು ಇರುವುದಿಲ್ಲ ಅವ್ರ ಹತ್ರ. ಆರೋಗ್ಯಕರವಾದ ವಿವೇಚನ ಶಕ್ತಿ ಅದಕ್ಕಿಂತ ಮುಂಚೆ ಇಲ್ಲ. ಹಾಗಾದ್ರೆ ಅವರನ್ನು ಶಾಲೆಗೆ ಬರಲಿಕ್ಕೆ ಮಾಡುವಂಥದ್ದು ಸರಿಯಾ ಅಂತ ಹೇಳಿದ ವಿಚಾರ. ಹಾಗಾದ್ರೆ ಅವರನ್ನು ಮಾಡೋದು ಬೇಡ ಅಂತ ಹೇಳಿದ್ರೆ ಅವರಿಗೆ ಏನು ವ್ಯವಸ್ಥೆ? ಅವರಿಗೆ ಮನೆಯಲ್ಲೇ ಕೂತ್ಕೊಂಡು ಎವ್ರಿ 15th ಡೇ 15ನೇ ದಿವಸ ಹೆತ್ತವರು ಬಂದು, ತಾಯಿ ಅಥವಾ ತಂದೆ ಶಾಲೆಗೆ ಬಂದು, ನಾವು ಮೆಟೀರಿಯಲ್ಸ್ ಕೊಡ್ತೇವೆ, ಜೆರಾಕ್ಸ್ ಕೊಡ್ತೇವೆ, ಮನೆಯಲ್ಲಿ ಕೂತು ಅದನ್ನು ಹೋಮ್ವರ್ಕ್ ಮಾಡಿಸಿ 15ನೇ ದಿವಸಕ್ಕೆ ಬಂದು ಸಬ್ಜೆಕ್ಟ್ ಟೀಚರಿಗೆ ಮಾತಾಡಿದ್ರು ಸಾಕು. ಕ್ಲಾಸ್ ಟೀಚರ್ ಬೇಡ, HM ಬೇಡ, ಯಾಕಂದ್ರೆ ಅಲ್ಲಿ ರಶ್ ಆಗಬಾರ್ದು. ಸಬ್ಜೆಕ್ಟ್ ಟೀಚರು 30-40 ಜನರಿಗೆ ನೋಡ್ತಾರೆ. ಅವರು ಆ 40 ಜನರಿಗೆ ಸಬ್ಜೆಕ್ಟ್ ಟೀಚರ್ಗೆ ಡೈರೆಕ್ಟ್ ಮೀಟ್ ಆಗಿ ಆ ವರ್ಕನ್ನು ಅಸೆಸ್ ಮಾಡುವಂಥದ್ದು, ಅನಲೈಸ್ ಮಾಡೋದು, ವಾಟ್ ಎವರ್ ಮಾಡಿ ಮತ್ತೆ ಅವರಿಗೆ ಮುಂದಿನ 15 ದಿವಸಕ್ಕೆ ಏನು ಬೇಕೋ ಆ ಮೆಟೀರಿಯಲ್ ಕೊಡ್ತೇವೆ. ಅವರನ್ನು ಈ ವಾತಾವರಣದಿಂದ ಮುಕ್ತರಾಗಿ ಮಾಡ್ಬೋದು, ಮಾಡ್ಬೋದು. ಆವಾಗ ಅಲ್ಲಿ ಜೀವ ರಕ್ಷಣೆದು ವಿಚಾರಕ್ಕೆ ಇದು ಬಂತು. ಹಾಗಾದ್ರೆ ಅವರು ಅಡ್ಮಿಷನ್ ಆಗಬೇಕು ಅಂತ ಹೇಳ್ತಾರೆ. ನಾನು ಇದನ್ನು ಟಿವಿಗಳಲ್ಲಿ ಕೇಳಿದ್ದೇನೆ. ನಾವು ಇದು ಫೀಸ್ ಯಾಕೆ ಕಟ್ಟಬೇಕು ಅಥವಾ ಫೀಸ್ ಕಟ್ಟಬಾರ್ದು, ಕಷ್ಟ ಇದೆ ಅಂತೇಳಿ. ಕಷ್ಟ ಖಂಡಿತ ಇದೆ, ಎಲ್ಲ ಇಲ್ಲ ಅಂತ ಹೇಳುದಿಲ್ಲ. ಅದೇ ಕಷ್ಟ ಆ ಶಾಲೆಗಳಿಗೂ ಇದೆ. ಟೀಚರ್ಗಳಿಗೆ ಸಂಬಳ ಕೊಡದೆ ಟೀಚರ್ಗಳು ಬರ್ತಾರಾ?
ಹೌದು ಹೌದು ಟೀಚರ್ಗಳ ಸಂಬಳ ನಿರಂತರ ನಡಿಬೇಕು. ಈಗಾಗಲೇ ಕೆಲವು ಶಾಲೆಗಳಲ್ಲಿ ಕೊಡ್ಲಿಲ್ಲ ಅಂತ ಕೇಳಿ ಬಂದಿದೆ ನನಗೆ ತಿಳಿದ ಮಾಹಿತಿ ಪ್ರಕಾರ. ಹಾಗಾದ್ರೆ ನಾವು ನಮ್ಮ ಟೀಚರ್ಗಳಿಗೆ ಸಂಬಳ ಕೊಡಬೇಕಾ ಬೇಡ ಅಂತ ಹೇಳಿದ ವಿಚಾರ ಬರುವಾಗ ಫೀಸ್ ಖಂಡಿತ ಕೊಡಬೇಕಾಗ್ತದೆ. ಆ ಫೀಸ್ನಿಂದ ಆ ಟೀಚರ್ಗಳು ನಡೆಸ್ತಾರೆ ಕ್ಲಾಸ್ಗಳನ್ನು, ಇಲ್ಲ ಅಂತ ಹೇಳೋದಿಲ್ಲ. ಈ ಮಕ್ಕಳನ್ನು ಮನೆಗೆ ಇಡುವಾಗ ಅಲ್ಲಿ ನಮಗೆ ಕೆಲವು ಕ್ಲಾಸ್ ರೂಮ್ ಸಿಗ್ತದೆ. ಆವಾಗ ಹೈಯರ್ ಕ್ಲಾಸಸ್ 5, 6, 7, 8, 10ರವರೆಗೆ 2 ಬ್ಯಾಚ್ ಮಾಡಿ 2 ಕಡೆಯಲ್ಲಿ ಸೈಮಲ್ಟೇನಿಯಸ್ಲಿ ಪಾಠ ಮಾಡ್ಬೋದು. ಒಂದೇ ಸಮಯ 9:30ರಿಂದ 3 2 ಬ್ಯಾಚ್ ಸೈಮಲ್ಟೇನಿಯಸ್, ಯಾಕಂದ್ರೆ ಕ್ಲಾಸ್ ರೂಮ್ ಸಿಗ್ತದೆ. ಹೌದು, ಆ 7 ಕ್ಲಾಸ್ ರೂಮ್ಗಳು ನಮಗೆ ಅವೈಲೇಬಲ್ ಮುಂದಿನ 7 ಕ್ಲಾಸ್ವರೆಗೆ, 5ರಿಂದ ಹಿಡಿದು 10ರವರೆಗೆ. ಹೌದು, ಆಗ ಸಾಮಾಜಿಕ ಅಂತರವನ್ನು ಪಾಲಿಸುವುದು ಅಂತರ ಕಾಯ್ದುಕೊಳ್ತಾರೆ. ಎಡಿಷನಲ್ ಪ್ರಾಬ್ಲಮ್ ಇಲ್ಲ. ಟೀಚರ್ಗಳಿಗೆ ಒಂದೇ ಸೆಟ್ ಬ್ಯಾಚ್. ಟೀಚರ್ಗಳು 2 ಬೆಳಿಗ್ಗೆ ಬರುವ ಅವಶ್ಯಕತೆ ಇಲ್ಲ. ನಾರ್ಮಲ್ ಕ್ಲಾಸ್ ರೆಗ್ಯುಲರ್ ಶಿಫ್ಟ್ ಅಲ್ಲಿ ಅವರು ಕೆಲಸವನ್ನು ಮಾಡಬಹುದು. ಈ ಸಣ್ಣ ಶಾಲೆದು ಟೀಚರ್ಗಳು, ಪ್ರೈಮರಿ ಟೀಚರ್ಗಳು ಅವ್ರಿಗೆ ಅಸಿಸ್ಟ್ ಮಾಡ್ತಾರೆ. 5, 6, 7ಕ್ಕೆ ಅವರು ಪಾಠ ತಗೊಳ್ತಾರೆ 2 ಬ್ಯಾಚ್ ಆಗುವಾಗ ಸೈಮಲ್ಟೇನಿಯಸ್ಲಿ. ಎಡಿಷನಲ್ ಟೀಚರ್ ಹಾಕುವ ಅವಶ್ಯಕತೆ ಇಲ್ಲ. ನಿಜ ನಿಜ. ಈ ಸಣ್ಣ ಶಾಲೆದು ಟೀಚರ್ಗಳು ಕೂಡ ಅಲ್ಲಿ ಎಂಪ್ಲಾಯ್ ಆಗ್ತಾರೆ, ಅವ್ರ ಮನೆ ಕೂತುವ ಅವಶ್ಯಕತೆ ಇಲ್ಲ. ಹೌದು ಹೌದು ಹೌದು. ಈ ಎಡಿಷನಲ್ ಟೀಚರ್ಸ್ ಉಳಿದ ಮಕ್ಕಳಿಗೆ 5ರಿಂದ 10ರ ಕ್ಲಾಸ್ವರೆಗಿದ್ದ ಟೀಚರ್ಗಳಿಗೆ, ಇದು ಸ್ಟೂಡೆಂಟ್ಗಳಿಗೆ ಅವರು ಡಿಸಿಪ್ಲಿನ್ ಮಾಡ್ಬೋದು. ಯಾಕಂದ್ರೆ ಒಂದು ಟೀಚರಿಂದ ಆಗುದಿಲ್ಲ, ಪಾಠವು ಡಿಸಿಪ್ಲಿನ್ 2 ಆಗುದು. ಈ ಕೋವಿಡ್ ಡಿಸಿಪ್ಲಿನ್ ಈ ಹೊಸ ಮಾರ್ಗಸೂಚಿಯನ್ನು ಪಾಲನೆ ಮಾಡಲಿಕ್ಕೆ ಒಂದು ಟೀಚರಿಂದ ಆಗುದಿಲ್ಲ. ಟೀಚರ್ ಪಾಠ ಮಾಡ್ತಾರೆ, ಇನ್ನೊಂದು ಟೀಚರ್ ಅಲ್ಲಿ ಇದ್ದುಕೊಂಡು ಈ ವಿಚಾರಗಳ ಬಗ್ಗೆ ಗಮನ ಮಾಡ್ತಾರೆ, ಆರೋಗ್ಯ ವಿಚಾರಗಳ ಬಗ್ಗೆ ಗಮನ ಹರಿಸಬಹುದು. ಎಸ್, ಮತ್ತಷ್ಟು ಮಾತನಾಡೋಣ. ಒಂದು ವಿರಾಮವನ್ನು ತೆಗೆದುಕೊಂಡು ವಾಪಸ್ ಬರ್ತೀನಿ. ಎಸ್, ಬೆಸಂಟ್ ಶಿಕ್ಷಣ ಮಾರ್ಗದರ್ಶಿ ಕಾರ್ಯಕ್ರಮ ಮುಂದುವರಿಯುತ್ತೆ. ಒಂದು ಸಣ್ಣ ವಿರಾಮದ ಬೆಸೆಂಟ್ ಶಿಕ್ಷಣ ಮಾರ್ಗದರ್ಶಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಬೆಸೆಂಟ್ ಸಂಸ್ಥೆಗಳಲ್ಲಿ ಸಿಗುವಂತಹ ಶಿಕ್ಷಣ ವ್ಯವಸ್ಥೆ ಜೊತೆಗೆ ಮುಂದಕ್ಕೆ ಯಾವ ರೀತಿ ಮುನ್ನೆಚ್ಚರಿಕೆಯನ್ನು ವಹಿಸಲಾಗುತ್ತೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾವೆ. ಇಬ್ಬರು ಅತಿಥಿಗಳು ನಮ್ಮ ಜೊತೆಗೆ ಇದ್ದಾರೆ. ಸರ್, ಮತ್ತೊಮ್ಮೆ ಸ್ವಾಗತಿಸ್ತಾ ಇದ್ದೇನೆ ಇಬ್ಬರನ್ನು ಕೂಡ. ಎಸ್ ಡಾಕ್ಟರ್, ಇನ್ನು ಕೋರ್ಸ್ಗಳ ಬಗ್ಗೆ ಹೇಳಿದ್ರಿ, ಅಂದ್ರೆ ಬಹುಶಃ ಸಮಗ್ರವಾದ ಶಿಕ್ಷಣ ಒಂದೇ ಸೂರಿನಲ್ಲಿ ಸಿಗುವಂತಹ ವ್ಯವಸ್ಥೆ ಬೆಸೆಂಟ್ ನಲ್ಲಿ. ಸೊ ಏನೆಲ್ಲ ಕೋರ್ಸ್ಗಳಿದೆ, ಯಾವೆಲ್ಲ ವಿಭಾಗದಲ್ಲಿ ಈಗ ಹೊಸದಾಗಿ ಅಡ್ಮಿಷನ್ ಆಗ್ತಾ ಇದೆ ಅನ್ನುವಂಥದ್ದು? ಈಗ ನಮ್ಮಲ್ಲಿ ಪ್ರೈಮರಿಲಿ ತಗೊಂಡ್ರೆ ನಮ್ಮದು ಕನ್ನಡ ಮೀಡಿಯಮ್ ಇದೆ. ಕನ್ನಡ ಮೀಡಿಯಮಲ್ಲಿ ಎಲ್ಲ ರೀತಿಯ ಮಕ್ಕಳು ಬರ್ತಾರೆ. ಹೌದು. ಹಾಗೆಯೇ ಕನ್ನಡ ಮೀಡಿಯಂ ಹೈಸ್ಕೂಲ್ ಇದೆ. ಹೈಸ್ಕೂಲಲ್ಲಿ ಈಗ ಒಂದು ಟೈಮಲ್ಲಿ ನಮಗೆ ಭಾಳಷ್ಟು ರಶ್ ಇತ್ತು. ಈಗ ಏನಾಗಿದೆ, ಕನ್ನಡ ಮಾಧ್ಯಮಗಳ ಏನು ಚಾರ್ಮ್ ಇವತ್ತು ಕಡಿಮೆ ಆಗ್ತಾ ಬಂದು ಈ ಆಂಗ್ಲ ಮಾಧ್ಯಮಗಳು ಜಾಸ್ತಿ ಶೈನ್ ಆಗ್ತಾ ಇದೆ. ಆದರೂ ಕೂಡ ನಮ್ಮಲ್ಲಿ ಆ ರೀತಿಯ ಕೊರತೆಗಳಾಗಲಿಲ್ಲ. ನಮಗೆ ಎಷ್ಟು ಮಾಡ್ರೇಟ್ ಸ್ಟ್ರೆಂತ್ ಉಂಟು ಅಷ್ಟು ಸ್ಟ್ರೆಂತ್ ಬರ್ತಾ ಇದೆ ಇವತ್ತು ಕೂಡ. ನಾವು ಅವ್ರ ಹತ್ರ ಒಂದು ನಯಾ ಪೈಸೆಯನ್ನು ನಾವು ತಗೊಳ್ಳೋದಿಲ್ಲ. ಫ್ರೀ ಎಜುಕೇಷನ್ ನಾವು ಕೊಡ್ತಾ ಇದ್ದೀವಿ. ಹೈಸ್ಕೂಲ್ ಆಗಲಿ ಅಥವಾ ನೀವು ಪ್ರೈಮರಿ ಸ್ಕೂಲ್ ಆಗಲಿ ಎಲ್ಲ ಮಕ್ಕಳನ್ನು ನಾವೇ ಫ್ರೀ ಬಸ್ಗಳು, ನಮ್ಮ ಸ್ಕೂಲ್ ಬಸ್ ಕಳಿಸಿ ಅವರಿಗೆ ಮನೆಯಿಂದ ತಗೊಂಡು ಬರುವುದು, ವಾಪಸ್ ಕೊಂಡೋಗಿ ಬಿಡುವಂಥದ್ದು, ಯೂನಿಫಾರ್ಮ್ ಕೊಡುವಂಥದ್ದು, ಬುಕ್ಸ್ ಕೊಡುವಂಥದ್ದು, ಬೆಳಗಿನ ಅವರಿಗೆ ಏನು ಬಿಸ್ಕೆಟ್ ಮತ್ತು ಏನು ಹಾಲು ಕೊಡುವಂಥದ್ದು ಉಂಟು, ಮಧ್ಯಾಹ್ನ ಊಟ ಫ್ರೀ ಊಟ. ಆಮೇಲೆ ಅವರಿಗೆ ಎಲ್ಲ ರೀತಿಯ ಈವನ್ ಫೀಸಿಗೆ ಏನಾದರೂ ಸಮಸ್ಯೆ ಬಂದರೆ ನಾವು ಯಾರಾದರೂ ದಾನಿಗಳಿದ್ರೆ ಅವ್ರ ಹತ್ರ ಹೇಳಿ ಪಾಪ ಇವರನ್ನು ಅಡಾಪ್ಟ್ ಮಾಡಿ ಒಂದು ಇದು ಮಾಡಿ ಅಂತ ಹೇಳಿದರೆ ಅವ್ರು ಮಾಡ್ತಾ ಇದ್ದಾರೆ. ಸೊ ಯಾರಿಗೆ ಹಣಕಾಸಿನ ಸಮಸ್ಯೆಗಳು ಇರುತ್ತೆ ಅಂಥವರಿಗೆ ನಾವು ಈ ರೀತಿಯ ವ್ಯವಸ್ಥೆಗಳನ್ನ ಮಾಡಿದ್ದೇವೆ. ಇನ್ನು ಆಂಗ್ಲ ಮಾಧ್ಯಮದಲ್ಲಿ ಸ್ವಲ್ಪ ಸ್ಥಿತಿವಂತರೇ ಬರುವಂಥದ್ದು, ಅದು ಕ್ರಶಿಂದ ಹಿಡ್ಕೊಂಡು ನಮಗೆ ಅಪ್ ಟು SSLC ವರೆಗೆ ಮಕ್ಕಳು ಇರ್ತಾರೆ. ಸರಿಸುಮಾರು 650-700 ಮಕ್ಕಳಲ್ಲಿ ಇದ್ದಾರೆ ನಮ್ಮಲ್ಲಿ, ಆಂಗ್ಲ ಮಾಧ್ಯಮದಲ್ಲೇ ಇದ್ದಾರೆ. ಮತ್ತು ಅದು ಪ್ಯೂರ್ಲಿ ಅನ್ಎಯ್ಡೆಡ್, ಅಂದರೆ ಮ್ಯಾನೇಜ್ಮೆಂಟ್ ಕೈಯಲ್ಲಿ ಇರುವಂಥದ್ದು. ಈಗ ಪ್ರೈಮರಿ ಸ್ಕೂಲ್ ಆಗಲಿ ಅಥವಾ ಕನ್ನಡ ಮಾಧ್ಯಮ ಹೈಸ್ಕೂಲ್ ಆಗಲಿ ಅದು ಅನುದಾನಿತ. ಅನುದಾನಿತ ಅಂದ್ರೂ ಕೂಡ ಇವತ್ತು ಅನುದಾನದ ಪ್ರಮಾಣ ಗಣನೀಯವಾಗಿ ಕಡಿಮೆ ಆಗ್ತಾ ಇದೆ. ಮೇಂಟೆನೆನ್ಸ್ ಗ್ರಾಂಟ್ಸ್ ಇಲ್ಲ. ಬಿಲ್ಡಿಂಗ್ಸ್ ಆಗಲಿ, ಫರ್ನಿಚರ್ಸ್ ಆಗಲಿ ಅಥವಾ ಇನ್ಯಾವುದೇ ವ್ಯವಸ್ಥೆಗಳು, ನೀರಿನ ವ್ಯವಸ್ಥೆ ಬೇಕು, ಟಾಯ್ಲೆಟ್ಸ್ಗಳು ಬೇಕಾಗತ್ತೆ, ಎಲ್ಲವೂ ನಾವು ಇವತ್ತು ಮಾಡಿಕೊಡಿ. ಸಣ್ಣ
ಪ್ರೈಮರಿ ಸ್ಕೂಲ್ ಅಂತ ಹೇಳಿ ಇಗ್ನೋರ್ ಮಾಡಲಿಲ್ಲ ನಾವು. ಅದಕ್ಕೂ ಕೂಡ ಒಂದು ಬೇಕಾದ ವ್ಯವಸ್ಥೆಗಳು, ಕ್ಲಾಸ್ ರೂಮ್ಸ್ಗಳು, ಬಾಲವಾಡಿ ಕೂಡ ಅಷ್ಟು ಚೆನ್ನಾಗಿದೆ ನಮ್ದು. ಅಂದ್ರೆ ಆ ಫ್ಲೋರಿಂಗ್ ಕೂಡ ಬಹಳ ನೀಟ್ ಆಗಿರುವಂಥದ್ದು, ಅವರಿಗೆ ಟಾಯ್ಲೆಟ್ಸ್ಗಳು, ಅವರಿಗೆ ಊಟ ಮಾಡಲಿಕ್ಕೆ, ಎಲ್ಲದಕ್ಕೂ ಆಟ ಆಡಲಿಕ್ಕೆ ಎಲ್ಲದಕ್ಕೂ ವ್ಯವಸ್ಥೆ ಮಾಡಿಕೊಟ್ಟಿದ್ದೇವೆ. ಹಾಗೆಯೇ ಕ್ಲಶಲ್ಲಿ ಕೂಡ ಇಂಗ್ಲಿಷ್ ಮಾಧ್ಯಮದವರು ಸ್ವಲ್ಪ ಪೇಯ್ಡ್ ಬರುವಂಥದ್ದು. ಆದ್ರೂ ಕೂಡ ಈ ಪೇಯ್ಡ್ ಅಂತ ಹೇಳುವಾಗ ದೊಡ್ಡ ಏನು ಸಂಖ್ಯೆಯ ದೊಡ್ಡ ಪ್ರಮಾಣದ ಫೀಸ್ ಕಲೆಕ್ಟ್ ಮಾಡ್ತಾ ಇಲ್ಲ ನಾವು, ಬಹಳ ರೀಸನೇಬಲ್ ಆಗಿ ನಾ ಫೀಸ್ ಬಗ್ಗೆ ಬಂದದ್ದನ್ನು ಹೇಳಿದೆ. ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಈ ಅನುದಾನ ಅಂತ ಹೇಳಿದ್ರಲ್ಲ, ನಮ್ಮ ಹತ್ರ ಸುಮಾರು 25ರಿಂದ 30 ಸ್ಟಾಫ್ಗಳಿದ್ದಾರೆ. ಅದರಲ್ಲಿ 6 ಅಥವಾ 7 ಮಾತ್ರ ನಮಗೆ ಸರ್ಕಾರದ ಸ್ಟಾಫ್ಗಳು ಇರುವುದು. ಬಾಕಿ ರಿಟೈರ್ಡ್ ಆದದ್ದು ಇವತ್ತುವರೆಗೆ ನಮಗೆ ರಿಪ್ಲೇಸ್ಮೆಂಟ್ ಸಿಕ್ಕಲಿಲ್ಲ. ಅಂದ್ರೆ ನಾನು ಏನು ಹೇಳ್ತೇನೆ ಅಂದ್ರೆ 70-75% ಟೀಚರ್ಗಳು ನಾವು ಮ್ಯಾನೇಜ್ಮೆಂಟ್ ಕೊಡ್ತಾ ಇದ್ದೇವೆ, ಏನು ಚಾರ್ಜ್ ಮಾಡದೆ ಅವರಿಗೆ. ಕರ್ನಾಟಕ ರಾಜ್ಯದಲ್ಲೇ ನನಗೆ ತಿಳಿದ ಮೂಲಕ ಎಲ್ಲಿಯೂ ಇದೆಯಾ ಇಲ್ವಾ ಗೊತ್ತಿಲ್ಲ, ಕನ್ನಡ ಮಾಧ್ಯಮ ಶಾಲೆಗೆ ಫ್ರೀ ಬಸ್ನ ಟ್ರಾನ್ಸ್ಪೋರ್ಟ್ನ ವ್ಯವಸ್ಥೆನೇ ಇಲ್ಲ. ನನಗೆ ದಾನಿಗಳು ಕೊಟ್ಟರೆ ಮಾತ್ರ ಅಂತ ವ್ಯವಸ್ಥೆ ಮಾಡಬಹುದು. ಅದು ಇದ್ದಾಗ ಇರ್ತದೆ, ಕೊಟ್ಟರಾಗಿರುತ್ತೆ. ಒಂದು ನಿರಂತರವಾಗಿ ಅವರಿಗೆ ಒಂದು ಬಸ್ ಹಾಕಿ ಪ್ರತಿ ತಿಂಗಳಿಗೆ ಸುಮಾರು 30,000-40,000 ಖರ್ಚು ಮಾಡಿ ಅವರಿಗೆ ಬಸ್ ನಡೀತಾ ಇದೆ ಕನ್ನಡ ಮಾಧ್ಯಮ. ಯಾಕಂದ್ರೆ ಒಂದೇ ನಮ್ಮ ವಿಚಾರ ಅಂತ ಹೇಳಿದ್ರೆ ಶಿಕ್ಷಣ ಎಲ್ಲರಿಗೂ ಲಭ್ಯ ಆಗಬೇಕು. ಅವರ ಆರ್ಥಿಕ ಪರಿಸ್ಥಿತಿಗೆ ಅನುಗುಣವಾಗಿ ಇರಬಾರ್ದು. ನನ್ನ ಹತ್ರ ದುಡ್ಡಿಲ್ಲ, ನಾನು ಕಲೀಲಿಕ್ಕೆ ಆಗ್ಲಿಲ್ಲ, ಅದ ಬರಬಾರ್ದು. ಆ ನೋವು ಮುಂದಕ್ಕೆ ಕಾಡಬಾರ್ದು. ಅವರು ನಮ್ಮ ಇಂಗ್ಲಿಷ್ ಮೀಡಿಯಂನ ಮಕ್ಕಳ ಜೊತೆಯಾಗಿ ಮುಂದೆ ಹೋಗಬೇಕು, ಕೀಳರಿಮೆ ಕೂಡ ಬರಬಾರ್ದು. ಇದನ್ನೇ ನಾವು ಇಂದಿನಿಂದ ನಮ್ದು ಸ್ಥಾಪನೆ ಆದಾಗ 100 ವರ್ಷ ಹಿಂದಿನಿಂದ ಕೂಡ ಅದೇ ನಮ್ಮ ಲೆಗೆಸಿ ನಾವು ಮಾಡಿಕೊಂಡು ಬಂದಿದ್ದೇವೆ, ಹಿಂದಿನ ಹಿರಿಯರು. ನಾವು ಈಗ ಅದನ್ನೇ ಪಾಲನೆ ಮಾಡ್ತಾ ಇದ್ದೇವೆ. ಇನ್ನು ಬಸ್ಸಿನ ವಿಚಾರ ನಾನು ಹೇಳಿದೆ, ಇವತ್ತು ಬಸ್ ನಡೆಸುವುದು ಅಂತ ಹೇಳಿದ್ರೆ ಸುಲಭ ಸಾಧ್ಯ ಅಲ್ಲ. 30,000-40,000 ಇನ್ ಎ ಮಂತ್ ಇಸ್ ಬಿಗ್ ಇನಫ್ ಫಾರ್ ಅನ್ ಇನ್ಸ್ಟಿಟ್ಯೂಷನ್ ವೇರ್ ವಿ ಆರ್ ನಾಟ್ ಚಾರ್ಜಿಂಗ್ ಮಚ್ ಮೋರ್ ದನ್ ಸಮ್ 15,000-18,000 ಫಾರ್ ದ ಇಂಗ್ಲಿಷ್ ಮೀಡಿಯಂ ಸ್ಕೂಲ್. ಇಂಗ್ಲಿಷ್ ಮೀಡಿಯಂ ಅಂತ ಹೇಳಿ ನಾವು ಯಾವುದೇ ಶಾಲೆ ಇವತ್ತು 30-40 ಸಾವಿರದ ಕಮ್ಮಿ ಇಲ್ಲ. ಸ್ಟಾರ್ಟಿಂಗ್ LKG ಇಂಗ್ಲಿಷ್ ಮೀಡಿಯಂಗೆ ಹೋಗಿ 30,000 ಕೊಡಿ, 40,000 ಕೊಡಿ, 50,000 ದೆನ್ ಅಪ್ ಟು 1 lakh ಆರ್ ಇವನ್ ಮೋರ್. ನಾವು ಇವತ್ತಿಗೂ ನಮ್ದು 15,000-16 ಸಾವಿರದ ಲೆವೆಲ್ನಲ್ಲಿ ಇಂಗ್ಲಿಷ್ ಮೀಡಿಯಂ ಶಿಕ್ಷಣ ಕೊಡ್ತೇವೆ. ಆವ್ರೇಜ್ LKG ಇಂದ ಹಿಡಿದು 10th ಸ್ಟ್ಯಾಂಡರ್ಡ್ ವರೆಗೆ ನಾವು ಯಾವ ರೀತಿ ನಡೆಸ್ತೇವೆ ನಮಗೆ ಗೊತ್ತು. ಪರಿಸ್ಥಿತಿಗಳು, ಕಷ್ಟಗಳು ಅಂದ್ರೆ ಸಾಮಾನ್ಯವಾಗಿ ಹೊರಗೆ ತಿಳಿಯದಂತ ವಿಚಾರಗಳು. ಇದು ಯಾಕೆ ನಾನು ಹೇಳ್ತೇನೆ ಅಂತ ಹೇಳಿದ್ರೆ, ಜನರ ಮುಂದೆ ಇಡ್ಲಿಕ್ಕೆ ನೋಡ್ತೇನೆ ಅಂತ ಹೇಳಿದ್ರೆ, ಜನರಿಗೆ ಇಂಗ್ಲಿಷ್ ಮೀಡಿಯಂ ಅಂತ ಹೇಳಿದ ತಕ್ಷಣ ಹೆದರಬಾರ್ದು. ಇಂಗ್ಲಿಷ್ ಮೀಡಿಯಂ ಸಹ ಒಳ್ಳೇದು, ಕನ್ನಡ ಮೀಡಿಯಂ ಕೂಡ ಒಳ್ಳೇದೇ. ಆದರೆ ಅವರಿಗೆ ಮಕ್ಕಳಿಗೆ ಯಾವುದು ಬೇಕೋ ಅದಕ್ಕೆ. ಇವತ್ತು ಇಂಗ್ಲಿಷ್ ಮೀಡಿಯಂ ಕೂಡ ನಾವು ಜನರಲಿ ಕನ್ನಡದಲ್ಲಿ ಮಾತಾಡುವಾಗ ಇಂಗ್ಲಿಷ್ ಮೀಡಿಯಂಗೆ ಸ್ವಲ್ಪ ಕನ್ನಡ ಬೇಕು ಅಂತ ಹೇಳುವವರು ಇದ್ದಾರೆ ಒಂದು ಕಡೆಯಲ್ಲಿ, ಸರ್ಕಾರ ಆಗಲಿ ನಮ್ಮ ಡಿಪಾರ್ಟ್ಮೆಂಟ್ಸ್. ಬಟ್ ಅದನ್ನು ನಾವು ಕಡೆಗಣಿಸುವಂತಿಲ್ಲ ಕನ್ನಡ ಮಾಧ್ಯಮ. ಅಟ್ ದ ಸೇಮ್ ಟೈಮ್ ಇಂಗ್ಲಿಷ್ ಬೇಡವಾ ಅಂತ ಹೇಳಿದ್ರೆ ಅದು ಡಿಬೇಟೇಬಲ್. ಇಂಗ್ಲಿಷ್ ಖಂಡಿತ ಬೇಕು, ಯಾಕಂದ್ರೆ ಜಾಗತಿಕವಾಗಿ ನಾವು ಮಾತಾಡ್ತೇವೆ, ಇವತ್ತು ಗ್ಲೋಬಲೈಸೇಷನ್ ಏನೇನೆಲ್ಲ ಮಾತಾಡ್ತೇವೆ. ಹಾಗಾದ್ರೆ ಅವರಿಗೆ ಹೊರಗೆ ಹೋಗುವಾಗ ಇಲ್ಲಿಂದ ಇಂಗ್ಲಿಷ್ ತಿಳಿಬೇಕಾ ಬೇಡವಾ? ಜ್ಞಾನ ಬರಬೇಕು. ಇದು ಜ್ಞಾನ ಸಂಪಾದನೆ ವಿಚಾರ ಮಾತಾಡ್ತಾ ಇದ್ದೇನೆ ನಾನು. ಇಂಗ್ಲಿಷ್ ಕನ್ನಡದ ಭೇದ ಅಲ್ಲ, ಖಂಡಿತ ಜ್ಞಾನ ಸಂಪಾದನೆ ಅಂತ ಹೇಳುವಾಗ ಎರಡೂ ಬೇಕು, ಎಲ್ಲವನ್ನು ಪರಿಗಣಿಸಬೇಕು ಅನ್ನುವಂಥದ್ದು. ಮತ್ತೆ ಕ್ರಿಯೇಟಿವಿಟಿ ಬಗ್ಗೆ ಹೇಳುವಾಗ ಈ ಸರಿ ಹೇಳಿದ್ರೆ ನಾವು ಇದು ಮಾಡ್ತೇವೆ, ಆದರೆ ನಮ್ದು ಏನು ಪ್ರಯತ್ನಗಳು ವ್ಯರ್ಥ ಆಗಿಲ್ಲ ಅಂತ ಹೇಳೋದಕ್ಕೆ ಒಂದು ಉದಾಹರಣೆ. ಕನ್ನಡ ಹೈಸ್ಕೂಲ್ನ ಒಂದು ಕಳೆದ ವರ್ಷದ ಅವನು SLC ಆಯಿತು, ಮಾರುತಿ ಅಂತ, ಬಾಗಲಕೋಟೆ ಹುಡುಗ. ಅವ ಇಲ್ಲಿ ಬಂದು ಅವನು ಹುಟ್ಟಿ ಬೆಳೆದದ್ದೇ ಇಲ್ಲಿ, ಅವನ ಪೇರೆಂಟ್ಸ್ಗಳು ಮಾತ್ರ ಬಾಗಲಕೋಟೆಯವರು. ಬಟ್ ಅವನು ಒಂದು ಡಾಕ್ಯುಮೆಂಟ್ರಿಯನ್ನು ಶೂಟ್ ಮಾಡಿ ಡೈರೆಕ್ಟ್ ಮಾಡಿದ್ದ, ಅದರಲ್ಲಿ ಆ್ಯಕ್ಟ್ ಮಾಡಿದ್ದದು. ಅದು ಸಾಧಾರಣ ಎಲ್ಲ ಚಾನೆಲ್ಗಳಲ್ಲಿ ಬಂದಿದೆ. ಅದು ಅವನೊಂದು ಡ್ರಗ್ಸ್ ಬಗ್ಗೆ ಒಂದು ಇದು ಟೀಮ್ ತಗೊಂಡು ಆ ಟೀಮನ್ನು ಬೆಳೆಸ್ಕೊಂಡು ಅದ್ರ ಮೇಲೆ ಇದು ಮಾಡಿದ್ದ ಅವನು. ಅಂತ ಹೇಳಿದ್ರೆ ಈಗ ಕನ್ನಡ ಮಾಧ್ಯಮದಲ್ಲಿ ಕಲಿತವರಿಗೆ ಸ್ಕೋಪ್ ಇಲ್ಲ, ಅವರು ಮೇಲೆ ಬರುವುದಿಲ್ಲ, ಸಾಮಾಜಿಕ ಉನ್ನತಿಯನ್ನು ಕಾಣುವುದಿಲ್ಲ ಅಂತ ಹೇಳುವಂತ ಈ ಕೆಲವು ಸುಳ್ಳು. ಅದು ಆಕ್ಚುಲಿ ನನ್ನ ಲೆಕ್ಕದಲ್ಲಿ ಇಂಗ್ಲಿಷ್ ಮಾಧ್ಯಮ ಆಗಲಿ ಕನ್ನಡ ಮಾಧ್ಯಮ ಆಗಲಿ, ನಿಮ್ಮ ಹತ್ರ ಇನ್ಬಿಲ್ಟ್ ಸಾಮರ್ಥ್ಯಗಳು ಇದ್ರೆ, ಅದನ್ನು ಪ್ರಕಟಗೊಳಿಸುವಂತ ವ್ಯವಸ್ಥೆ ಇದ್ರೆ, ಎಜುಕೇಶನ್ ಆಂಬಿಯನ್ಸ್ ಅಂತ ಹೇಳ್ತೇವಲ್ಲ, ಎಜುಕೇಶನ್ ಆಂಬಿಯನ್ಸ್ ಅನ್ನು ನಾವು ಮಾಡಿಕೊಡ್ತೇವೆ ಇಲ್ಲಿ. ಪ್ರತಿಯೊಬ್ಬರಿಗೂ ಡ್ಯಾನ್ಸ್ ಆಗಲಿ, ಮ್ಯೂಸಿಕ್ ಆಗಲಿ, ಸ್ಪೋರ್ಟ್ಸ್ ಆಗಲಿ, ಯಾವುದ್ರಲ್ಲಿ ನಮ್ಮ ಕನ್ನಡ ಮಾಧ್ಯಮದ 5 ಮಕ್ಕಳು ಕುಸ್ತಿಯಲ್ಲಿ ವಿನ್ ಆಗಿದ್ದಾರೆ. ಇಲ್ಲಿ ನಮ್ಮ ಡಿಸ್ಟ್ರಿಕ್ಟ್ ಲೆವೆಲ್ಗೆ ಅವರು ನಮಗೆ ಚಾಂಪಿಯನ್ಶಿಪ್ ತಂದು ಕೊಟ್ಟಿದ್ದಾರೆ. ಗಮನಿಸಿದ ಹಾಗೆ ನಾಟಕದಲ್ಲೂ ಕೂಡ ಬಹಳ ತುಂಬಾ ಜನ ಇದ್ದಾರೆ ನಮ್ಮಲ್ಲಿ. ಈಗ ವಿಮೆನ್ಸ್ ಕಾಲೇಜಲ್ಲಿ ಶಾರ್ಟ್ ಫಿಲ್ಮ್ ಮಾಡಿದ್ದಾರೆ. ನಮ್ಮ 8th ಸ್ಟ್ಯಾಂಡರ್ಡ್ ಕನ್ನಡ ಮೀಡಿಯಂ. ಅದೇ ನಾನು ಅದರ ಬಗ್ಗೆ ಹೇಳ್ತಾ ಇದ್ದೆ ಸರ್. ಅದು ಅದೇ ಆ ವಿಷಯ. ಆ ಹುಡುಗ ಈಗ ಸಣ್ಣ ಈ ಇದರಲ್ಲಿ ಡಾಕ್ಯುಮೆಂಟ್ಸ್ ಅಲ್ಲೆಲ್ಲ ಅವನು ಆಕ್ಟ್ ಮಾಡ್ತಾ ಇದ್ದಾನೆ. ಇವನಿಗೆ ಈಗ
ಓಕೆ ಕ್ರಿಯೇಟಿವಿಟಿ ತುಂಬ ಆಗಿದೆ ನಮ್ಮ ಮಕ್ಕಳಲ್ಲಿ. ಬಟ್ ಅಂತ ಮಕ್ಕಳಿಗೆ ಅವಕಾಶಗಳು ಸಿಗಲಿಲ್ಲ. ಅದಕ್ಕೋಸ್ಕರ ನಾವು ಸಂಸ್ಥೆ ವತಿಯಿಂದ ಅವರಿಗೆ ಒಂದು ಪ್ರೈಮರಿ ಸ್ಕೂಲ್ ಅವರಿಗೆ ಒಂದು ವರ್ಷಕ್ಕೆ ಒಂದು 13 ಲಕ್ಷದವರೆಗೆ ಭಾರ ಇದೆ, ಒಂದು ಬರ್ಡನ್ ಬೀಳ್ತಾ ಇದೆ, ನಷ್ಟದಲ್ಲಿ ರನ್ ಮಾಡ್ತಾ ಇದ್ದೀವಿ ಅದು. ಮತ್ತೆ ಒಂದು ತಿಂಗಳಿಗೆ ಸಂಬಳ ಕೊಡ್ಲಿಕ್ಕೆ ಅಂತ ಹೇಳುವಾಗ ಈಗ ಮ್ಯಾನೇಜ್ಮೆಂಟ್ ಸೈಡ್ ಇಂದ ಒಂದು 350 ಜನ ಮ್ಯಾನೇಜ್ಮೆಂಟ್ ಸ್ಟಾಫ್ಗಳೇ ಇದ್ದಾರೆ. ಈಗೆಲ್ಲ ನಾನು ಪ್ರೈಮರಿಯಿಂದ ಇಟ್ಕೊಂಡು PG ವರೆಗೆ ನಾನು ಹೇಳುವಾಗ ಈಗ 3 ಸಂಸ್ಥೆಗಳನ್ನು ಬಿಟ್ಟರೆ ಉಳಿದೆಲ್ಲ ಸಂಸ್ಥೆಗಳು ಮ್ಯಾನೇಜ್ಮೆಂಟ್ ಇದರಲ್ಲಿ ನಡೆಯುವಂಥದ್ದು. ಈಗ ವಿಮೆನ್ಸ್ ಕಾಲೇಜ್ ಗ್ರಾಂಟೆಡ್, ಅದರಲ್ಲೂ ಕೂಡ ಗ್ರಾಂಟೆಡ್ನ ಸಂಖ್ಯೆ ನಾನು ಹೇಳುವಾಗ ಅದು 2 ಅಂಕೆಯಷ್ಟು ಹೋಗುವುದಿಲ್ಲ ಈಗಿನ ಪರಿಸ್ಥಿತಿಯಲ್ಲಿ. ವೇಕೆಂಟ್ ಪೋಸ್ಟ್ಗಳಿಗೆ ಅದನ್ನು ಸಬ್ಸ್ಟಿಟ್ಯೂಟ್ ಕೊಡುವಂಥದ್ದು ಸರ್ಕಾರ ಈಗ ಇಲ್ಲ, ಏನು ಪ್ರೋಸೆಸ್ ಅಲ್ಲಿ ಉಂಟು, ಅದು ಕೂಡ ಇನ್ನು ಅಪ್ರೂವ್ ಬರಲಿಲ್ಲ. ಹಾಗಿರುವಾಗ ನಾವು ಮ್ಯಾನೇಜ್ಮೆಂಟ್ ಸೈಡಿಂದಲೇ ಎಲ್ಲವನ್ನು ಕೊಟ್ಕೊಂಡು ಬರ್ತಾ ಇದ್ದೇವೆ. ತಿಂಗಳಿಗೆ ಸರಿಸುಮಾರು 66, ನಾನು ನೋಡಿದಾಗೆ, ಸರ್ ಅವರು ಹೇಳಿಲ್ಲ, ನಾನು ನೋಡಿದಾಗೆ, ನಾನು ಅವರು ಬಿಲ್ ಮಾಡುವಾಗ ನೋಡ್ತಾ ಇದ್ದೆ, 66 ಲಕ್ಷ ರೂಪಾಯಿ ತಿಂಗಳಿಗೆ ನಾವು ಸಂಬಳಕ್ಕೆ ಅಂತಲೇ ಇಡಬೇಕಾಗುತ್ತೆ. ಹಾಗಾದ್ರೆ ಇಷ್ಟು 66 ಲಕ್ಷ ರೂಪಾಯಿ ನಾವು ಎಲ್ಲಿಂದ ಕಲೆಕ್ಟ್ ಮಾಡಬೇಕು ಅಂತ ಹೇಳುವಂಥದ್ದು. ಈಗ ಸರ್ ಆಗ ಹೇಳ್ತಾ ಇದ್ರು ಫೀಸ್ ಕೊಡಬೇಕು ಅಂತ. ಈಗ ಫೀಸ್ ಕೊಡದಿದ್ರೆ ನಾವು ಆ 66 ಲಕ್ಷವನ್ನು ತಿಂಗಳಿಗೆ ಇಡುವಾದ್ರೆ ಹೇಗೆ ಅಂತ ಹೇಳುವ, ಹೊಂದಿಸ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ನಿಜ. ಅಂದ್ರೆ ಬೇರೆ ಸಂಸ್ಥೆಗಳಾದ್ರೆ ಏನಾದ್ರೂ ಪರ್ಯಾಯ ಹುಡುಕಬಹುದು, ಶಿಕ್ಷಣ ಸಂಸ್ಥೆಗಳಿಗೆ ಅಂತಹ ಅವಕಾಶಗಳು ಕೂಡ ವ್ಯಾಪಾರಿ ಸಂಸ್ಥೆ ಅಲ್ಲ, ವ್ಯಾಪಾರ ಮಾಡ್ಲಿಕ್ಕೆ ಅಂತ ಇಲ್ಲ. ನಮ್ಮಲ್ಲಿ ಏನು ಕಾಂಪ್ಲೆಕ್ಸ್ಗಳು, ನಾವೇನು ಶಾಪಿಂಗ್ ಕಾಂಪ್ಲೆಕ್ಸ್ಗಳು ನಮ್ಮಲ್ಲಿ ಬೆಸೆಂಟ್ ಅಲ್ಲಿ ಇದೆ, ಅದರಲ್ಲಿ 89 ಒಟ್ಟು ನಮಗೆ ಶಾಪ್ಸ್ಗಳಿದೆ, ಒಂದು ಬ್ಯಾಂಕ್ ಇದೆ, ಎಲ್ಲವೂ ಸೇರಿಕೊಂಡು TCS ಸಂಸ್ಥೆಯ ಒಂದು ಆನ್ಲೈನ್ ಇದು ನಮ್ಮ ಬೋಂದೇಲಲ್ಲಿ ನಡೀತಾ ಇದೆ. ಅದರಲ್ಲಿ ಬರುವಂತ ಎಲ್ಲ ಹಣವನ್ನು ಸರಿದೂಗಿಸಿಕೊಂಡು ನಾವು ಸಂಬಳ ಕೊಡಬೇಕಾಗುತ್ತೆ. ಇದರಿಂದ ಪ್ರಾಫಿಟ್ ಮಾಡುವಂತ ಇರಾದೆಯಿಂದ ಮ್ಯಾನೇಜ್ಮೆಂಟ್ ನಡೆಸುವಂತ ಸಂಸ್ಥೆಗಳಂತೂ ಖಂಡಿತ ಅಲ್ಲ. ಮಂಗಳೂರಿನಲ್ಲಿ ಬೆಸೆಂಟ್ ಕೊಡುವಷ್ಟು ಅತಿ ಕಡಿಮೆ ದರದಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಣ, ಉತ್ತಮ ಕ್ವಾಲಿಟಿ ಶಿಕ್ಷಣ ಕೊಡೋದು ಬೇರೆ ಇದೆಯಾ ಅಂತ ನನಗೆ ಇಲ್ಲ. ಅಂದ್ರೆ ಕೇಳಿ ಬರುವಂತ ಅಭಿಪ್ರಾಯಗಳ ಪ್ರಕಾರ ಕಡಿಮೆ ದರ್ಜೆ ಸಿಗ್ತದೆ. FND ಅಂತ ಹೇಳಿದ್ರೆ UG ಅಂಡರ್ ಗ್ರಾಜುಯೇಟ್ ಕೋರ್ಸ್, ಫುಡ್ ಅಂಡ್ ನ್ಯೂಟ್ರಿಷನ್ ಅಂತ ನಮ್ಮಲ್ಲಿ ಇದೆ. ಆ ಫುಡ್ ಅಂಡ್ ನ್ಯೂಟ್ರಿಷನ್ ಮೊದಲು ಸ್ಟಾರ್ಟ್ ಮಾಡಿದ್ ನಾವು, ಈಗ 2-3 ಕಾಲೇಜ್ ಬೇರೆ ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ನಾವು ಇವತ್ತು ಹೊಸ ಸ್ಟಾರ್ಟ್ ಮಾಡಿದ್ದಕ್ಕಿಂತ 10,000 ರೂಪಾಯಿ ಕಮ್ಮಿಯಲ್ಲಿ ಕೊಡ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಎಲ್ಲರಿಗೂ ಅದು ಎಟಕಬೇಕು, ಕೈಗೆ ಎಟಕಬೇಕು, ಎಲ್ಲರೂ ಕಲಿಬೇಕು, ಯಾವ್ದು ಬೇಕೋ ಅದನ್ನು ಕಲಿಬೇಕು. ಎಸ್ ಸರ್, ವಾಪಸ್ ಬರ್ತೀನಿ ಇನ್ನೊಂದು ಸಣ್ಣ ವಿರಾಮದ ಬಳಿಕ. ಬೆಸೆಂಟ್ ಶಿಕ್ಷಣ ಮಾರ್ಗದರ್ಶಿ ಕಾರ್ಯಕ್ರಮ ಮುಂದುವರಿಯುತ್ತೆ ಇನ್ನೊಂದು ಸಣ್ಣ ವಿರಾಮದ ನಂತರ. ಮತ್ತೊಮ್ಮೆ ಸ್ವಾಗತ. ಬೆಸೆಂಟ್ ಶಿಕ್ಷಣ ಮಾರ್ಗದರ್ಶಿ ಕಾರ್ಯಕ್ರಮಕ್ಕೆ ಜಾಸ್ತಿ ಸಮಯ ವ್ಯರ್ಥ ಮಾಡೋದಿಲ್ಲ. ಇನ್ನು ಈಗಾಗಲೇ ಅನೇಕ ಕೋರ್ಸ್ಗಳು ಕೂಡ ಇದೆ. ಅಂದರೆ ಮುಖ್ಯವಾಗಿ ಪದವಿಗೆ ಸಂಬಂಧಪಟ್ಟ ಹಾಗೆ ಗಮನಿಸಿದರೆ ಆ ಒಂದು ವೃಕ್ಷ ವಿಶಾಲವಾಗಿರುತ್ತೆ, ಅನೇಕ ಬ್ರಾಂಚ್ಗಳಿರುತ್ತೆ. ಸೊ ಅದರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಬೇಕು. ಮತ್ತೊಮ್ಮೆ ಸ್ವಾಗತಿಸ್ತಾ ಇದ್ದೇನೆ. ಎಸ್ ಡಾಕ್ಟರ್, ಈಗ ಪದವಿ ಮತ್ತು PUಗೆ ಸಂಬಂಧಪಟ್ಟ ಹಾಗೆ ಬಂದರೆ ಏನೆಲ್ಲ ಸ್ಪೆಷಾಲಿಟಿಗಳಿದೆ? PUCಯಲ್ಲಿ ನಮಗೆ ಆರ್ಟ್ಸ್, ಸೈನ್ಸ್, ಕಾಮರ್ಸ್ 3 ವಿಭಾಗಗಳಿದೆ. ಓಕೆ. ನಾವು ಆರ್ಟ್ಸ್ಗೆ ಏನು ಸ್ಟ್ರೆಂತ್ ಕಡಿಮೆ ಅಂತ ಹೇಳಿಕೊಂಡು ಆರ್ಟ್ಸ್ ಅನ್ನು ಮುಚ್ಚುವಂತ ಇದಕ್ಕೆ ಹೋಗ್ಲಿಲ್ಲ. ಹೆಚ್ಚಿನ ಕಾಲೇಜುಗಳು ಮುಚ್ಚಿದೆ, ಬಟ್ ನಾವು ಮಾಡಲಿಲ್ಲ. ನಾವು ಇವತ್ತು ಕೂಡ ಕೊಡ್ತಾ ಇದ್ದೀವಿ. ಇನ್ನು ಡಿಗ್ರಿಗೆ ಬರುವಾಗ ನಮ್ಮಲ್ಲಿ ಆರ್ಟ್ಸ್ ಅಲ್ಲಿ 7 ಕಾಂಬಿನೇಷನ್ಸ್ಗಳಿದೆ ನಮ್ಮಲ್ಲಿ. ಹಿಸ್ಟ್ರಿ, ಇಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಸೋಷಿಯಾಲಜಿ, ಜರ್ನಲಿಸಮ್, ಆಮೇಲೆ ಸೆಕ್ರೆಟರಿಯಲ್ ಪ್ರಾಕ್ಟೀಸ್, ಈ ರೀತಿಯಾಗಿ ನಾವು ಅದರ 7 ಕಾಂಬಿನೇಷನ್ಸ್ ಮಾಡಿ, ಆಪ್ಷನಲ್ ಇಂಗ್ಲಿಷ್, ಆಪ್ಷನಲ್ ಕನ್ನಡ ಅಂತ ಇದೆ. ಅಪಾರ್ಟ್ ಫ್ರಮ್ ಇದು ನಮ್ಮ ಲ್ಯಾಂಗ್ವೇಜಸ್ ಬಿಟ್ಟು ಹೇಳುವಂಥದ್ದು. ಸೊ ಇದು ರೆಗ್ಯುಲರ್ ಆಗಿ ನಾವು ಯೂನಿವರ್ಸಿಟಿಯಲ್ಲಿ ಏನು ಸಾಧ್ಯ ಉಂಟು ಅದನ್ನು ಕೊಡ್ತಾ ಇದ್ದೇವೆ BAದಲ್ಲಿ. ಆಮೇಲೆ BCom ಅಲ್ಲಿ 3 ಬ್ಯಾಚಸ್ಗಳಿದೆ ನಮ್ಮದು. 2, ಒಂದು ಟ್ಯಾಕ್ಸ್, ಒಂದು HR ಮತ್ತು ಒಕೇಶನಲ್ ಅಂತ ಹೇಳುವಂಥದ್ದು. ಒಕೇಶನಲ್ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಸ್ಕಿಲ್ ಬೇಸ್ಡ್ ಎಜುಕೇಶನ್ ಅಂತ ಹೇಳ್ತೇವೆ ನಾವು. ಈಗ ಎಲ್ಲರಿಗೆ
ಜನರಲ್ ಆಗಿ BCom ಅಂತ ಹೇಳುವಂಥದ್ದು ಬೇಡ ಆಗಿರ್ತದೆ ಅಂಥವ್ರಿಗೆ ಸ್ವಲ್ಪ ನಮಗೆ ಇಮಿಡಿಯೇಟ್ ಆಗಿ ಫಾಸ್ಟ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಸಿಗುವಂಥದ್ದು ಕೋರ್ಸ್ಗಳು ಬೇಕು. ಕಂಪ್ಯೂಟರ್ ಬೇಸಿಕ್ಸ್ ಇರ್ಬೋದು ಅಥವಾ ನಿಮ್ಗೆ ಆಫೀಸ್ ಮ್ಯಾನೇಜ್ಮೆಂಟ್ ಇಂಥದ್ದು ಅದನ್ನು ಸೆಕ್ರೆಟರಿ ಪ್ರಾಕ್ಟೀಸ್ ಒಟ್ಟಿಗೆ ಸೇರಿಸಿಕೊಂಡು ಅದು ವೊಕೇಶನಲ್ ಬ್ಯಾಚ್ ಅಂತ ಮಾಡ್ತೀವಿ ನಾವು. ಅವರಿಗೆ ಪ್ರಾಕ್ಟಿಕಲ್ ಟ್ರೈನಿಂಗ್ ಕೊಡ್ಲಿಕ್ಕೆ ಉಂಟು, ಅವರಿಗೆ ಕಂಪ್ಯೂಟರ್ ಲ್ಯಾಬ್ಗೆ ತಗೊಂಡು ಹೋಗ್ಲಿಕ್ಕೆ ಉಂಟು, ಅವರಿಗೆ ಇಂಟರ್ನ್ಶಿಪ್ ಮಾಡ್ಲಿಕ್ಕೆ ಉಂಟು, ಪ್ರಾಜೆಕ್ಟ್ ವರ್ಕ್ ಮಾಡ್ಲಿಕ್ಕೆ ಅಂತ ಹೇಳ್ತೇವೆ ನಾವು. ಸೊ ಯಾವ ರೀತಿ ಅವರಿಗೆ ಕೌಶಲ್ಯಗಳು ಬೇಕು ಅದೆಲ್ಲವೂ ನಾವು ಕಲಿಸಿಕೊಡ್ತಾ ಇದ್ದೀವಿ. ಇನ್ನು ಜನರಲ್ BSc ಇದೆ ನಮ್ಮ ಹತ್ರ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಇದು ಒಂದು BSc ಆದರೆ ಇನ್ನೊಂದು ನಮ್ಮದು FND, ಫುಡ್ ಸೈನ್ಸ್ ಆ್ಯಂಡ್ ನ್ಯೂಟ್ರಿಷನ್ ಆ್ಯಂಡ್ ಡಯಟಿಕ್ಸ್ ಅಂತ ಹೇಳುವಂಥದ್ದು. ಇದಕ್ಕೆ ನಮಗೆ ಬಹಳ ಒಳ್ಳೆಯ ರೆಸ್ಪಾನ್ಸ್ಗಳಿದೆ. ಆ್ಯಕ್ಚುಲಿ ನಮ್ಮ ಅಲಾಟೆಡ್ ಸ್ಟ್ರೆಂತ್ 60 ಆದರೆ ನಮಗೆ ಪ್ರತಿ ವರ್ಷನೂ ಒಂದು 10% 20% ಜಾಸ್ತಿ ಆಗುವಂಥ ಪ್ರತಿ ವರ್ಷ ನಮಗೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ನಾವು ಒಮ್ಮೆ ನಮ್ಮೆಲ್ಲ ಸೀಟ್ ಫುಲ್ ಆದಮೇಲೆ ನಾವು ಮತ್ತೊಮ್ಮೆ ಯೂನಿವರ್ಸಿಟಿಯಿಂದ ರಿಕ್ವೆಸ್ಟ್ ಮಾಡಿಕೊಂಡು ಸ್ವಲ್ಪ ಹೆಚ್ಚು ಮಾಡಿಸ್ಲಿಕ್ಕೆ ಹೋಗ್ತಾ ಇದ್ದೀವಿ. ಈಗ 68 ಸ್ಟ್ರೆಂತ್ ಇದೆ ನಮ್ಮ ಹತ್ರ. ನಮಗೆ ಅಲಾಟೆಡ್ ಸ್ಟ್ರೆಂತ್ 60 ಸ್ಟೂಡೆಂಟ್ಸ್ ಆರ್ ಬಿನ್ ಅಡ್ಮಿಟೆಡ್ ಫುಡ್ ಆ್ಯಂಡ್ ನ್ಯೂಟ್ರಿಷನ್ಗೆ, FNDಗೆ. ಹಾಗೇನೆ ನಮ್ಮ ಹತ್ರ 2 ಪ್ರಪೋಸಲ್ಸ್ಗಳಿದೆ ಇವಾಗ. ಅದು ಒಂದು BSc ಪ್ಯೂರ್ಲಿ ಹೋಮ್ ಸೈನ್ಸ್ ಫಾರ್ ದ ಫಸ್ಟ್ ಟೈಮ್ ಇನ್ ದ ಯೂನಿವರ್ಸಿಟಿ. ಈಗ ಇಲ್ಲಿ ತನಕ ರೆಗ್ಯುಲೇಷನಲ್ಲಿ ಹೋಮ್ ಸೈನ್ಸ್ ಅಂತ ಹೇಳುವಂಥ ಫುಲ್ ಫ್ಲೆಜ್ಡ್ ಕೋರ್ಸ್ ಇರಲಿಲ್ಲ. ಈಗ ನಾವು ಅಫಿಲಿಯೇಷನ್ಗೆ ಅಪ್ಲೈ ಮಾಡಿದ್ದೇವೆ. ಪ್ರಾಬ್ಲಿ BOS ಎಲ್ಲವೂ ಸೆಟ್ ಆಗಿದೆ, ಸಿಲೆಬಸ್ ಸೆಟ್ ಆಗಿದೆ, ಇನ್ನೇನು ಅಫಿಲಿಯೇಷನ್ ಅವ್ರು ಬಂದು ಹೋಗುವಂಥದ್ದು ಅಷ್ಟೇ ಪ್ರೋಸೆಸ್ ಬಾಕಿ ಉಳಿದಿದೆ ಅಷ್ಟೇ. ಸೊ ಈ 2021 ಇಂದ BSc ಹೋಮ್ ಸೈನ್ಸ್ ಸ್ಟಾರ್ಟ್ ಆಗ್ತದೆ ನಮ್ಮಲ್ಲಿ. ಹಾಗೆಯೇ BCA ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಬಗ್ಗೆ ಕೂಡ ಒಂದು ಹೊಸ ಕೋರ್ಸ್ಗಳು ನಾವು ಸ್ಟಾರ್ಟ್ ಮಾಡಬೇಕು. ಯಾಕಂತೇಳಿ ನಮ್ಮದ್ರ 3 ಫುಲ್ ಫ್ಲೆಜ್ಡ್ ಲ್ಯಾಬ್ಸ್ಗಳು ಇದೆ, ಬೇಕಾದಂಥ ಟೆಕ್ನಿಷಿಯನ್ಸ್ ಇದ್ದಾರೆ, ಒಳ್ಳೆಯ ಕ್ವಾಲಿಫೈಡ್ ಟೀಚರ್ಸ್ ಇರುವಾಗ ನಾವು ವಿ ಥಾಟ್ ಆಫ್ ಹ್ಯಾವಿಂಗ್ 1 more ಕೋರ್ಸ್. ಸೊ BCA ಅಂತ ಹೇಳುವಂಥದ್ದು ಈ ಅಕಾಡೆಮಿಕ್ ಇಯರಿಂದ ಸ್ಟಾರ್ಟ್ ಆಗುತ್ತೆ. ಇನ್ನೊಂದು ನಮ್ದು PGಗೆ ಬರುವಾಗ ನಮ್ಮ ಹತ್ರ MCom ಆಗಿ 12 ವರ್ಷಗಳಾಗ್ತಾ ಬಂತು, ಈಗ 11 ವರ್ಷ ಆಯಿತು. MSc ಸ್ಟಾರ್ಟ್ ಆಗಿ ನಮ್ಮಲ್ಲಿ 2 ವರ್ಷಗಳು, ಈಗ ಸೆಕೆಂಡ್ ಬ್ಯಾಚ್ ಈಗ ಬರ್ತಾ ಇದೆ. ಪ್ರಾಯಶಃ ವಿ ಆರ್ ಎಕ್ಸ್ಪೆಕ್ಟಿಂಗ್ 2 ರ್ಯಾಂಕ್ಸ್ ದೇರ್. ಫಸ್ಟ್ ಆ್ಯಂಡ್ ಸೆಕೆಂಡೇ ಬರ್ಬೋದು ಅಂತ ಹೇಳುವಂಥ ಒಂದು ನಮ್ಮ ಹತ್ರ ವಿಶ್ವಾಸ ನಮ್ಮ ಹತ್ರ ಇದೆ. ಅದು ಫುಡ್ ಸೈನ್ಸ್ ಆ್ಯಂಡ್ ನ್ಯೂಟ್ರಿಷನ್ ಅಂತ. ಇದು ಕೂಡ ನಾವು ಆ್ಯಕ್ಚುಲಿ ನಮ್ಮ ಐಡಿಯಾ ಏನಾಯ್ತು ಅಂತ ಹೇಳಿದ್ರೆ ನಾವು ಏನು ಕ್ಲಿನಿಕಲ್ ಡಯಾಟಿಕ್ಸ್ ಅಂತ ಹೇಳುವಂಥ ಒಂದು ಹೊಸ ಕೋರ್ಸ್ ಮಾಡಬೇಕು ಅಂತ ಒಂದು ಇರಾದೆ ಇತ್ತು ನಮ್ಮ ಹತ್ರ. ಬಟ್ ಏನಾಯ್ತು ಅಂತ ಹೇಳಿದ್ರೆ ರೆಗ್ಯುಲೇಷನ್ ಎಲ್ಲ ಅದು ಇಲ್ಲ. ಹಾಗಾಗಿ ಫುಡ್ ಸೈನ್ಸ್ ನ್ಯೂಟ್ರಿಷನ್ ಅಂತ ಹೇಳುವಂಥದ್ದು ನಾವು ಈಗ ಮಾಡ್ತಾ ಇದ್ದೇವೆ. ಅದು ಕ್ಲಿನಿಕಲ್ ಈಸ್ ಅ ಪಾರ್ಟ್ ಆಫ್ ದಿಸ್ ಅಂತ ಹೇಳುವಂಥದ್ದು. ಇದಕ್ಕೆ BSc ಹೋಮ್ ಸೈನ್ಸ್ನ ವಿದ್ಯಾರ್ಥಿಗಳು ಪರ್ಮಿಟೆಡ್, ಕೆಮಿಸ್ಟ್ರಿ ಅವರಿಗೆ ಬಯಾಲಜಿ ಇರುವಂಥ ಅಂತ ಇವರಿಗೆ ಅಡ್ಮಿಷನ್ ಪರ್ಮಿಸಿಯಬಲ್. ಹಾಗಾಗಿ FND ಮತ್ತು BSc ಅಂತ ಈ BSc ಹೋಮ್ ಸೈನ್ಸ್ ಅಂತ ಹೇಳುವಂಥದ್ದು 2 ಕೂಡ ಸರಿಸಮಾನವಾಗಿರುವಂಥ 2 ಕೋರ್ಸ್ಗಳಿದ್ದು. ಈ 2 ಕೋರ್ಸ್ನ ವಿದ್ಯಾರ್ಥಿಗಳಿಗೆ PGಯಲ್ಲಿ ಫುಡ್ ಸೈನ್ಸ್ ಅಂಡ್ ನ್ಯೂಟ್ರಿಷನ್ಗೆ ಅವಕಾಶಗಳಿದೆ. ಹಾಗಾಗಿ ಇನ್ನು ಬರುವಂಥ ವಿದ್ಯಾರ್ಥಿಗಳಿಗೆ ನಾನು ಹೇಳುವಂಥದ್ದು ಹೋಮ್ ಸೈನ್ಸ್ನವರು ಕೂಡ ಈಗ ಸಪೋಸ್ ದೇಶದ ನಮ್ಮ ಯಾವುದೇ ಮೂಲೆಯಲ್ಲಿ ಹೋಮ್ ಸೈನ್ಸ್ ಮಾಡಿ ಅವರು ಗ್ರಾಜುಯೇಟ್ಸ್ ಆಗಿ ಏನೋ ಎಸ್ಪೈರಿಂಗ್ ಫಾರ್ ಹೈಯರ್ ಎಜುಕೇಶನ್ ಆಗಿದ್ರೆ ದೇ ಕ್ಯಾನ್ ಕಮ್ ಆ್ಯಂಡ್ ಸೀಕ್ ಅಡ್ಮಿಷನ್ ಇನ್ ಅವರ್ ಓನ್ MSc ಇನ್ ಫುಡ್ ಸೈನ್ಸ್ ಅಂಡ್ ನ್ಯೂಟ್ರಿಷನ್. ಇದು ನಮ್ಮ ಬೆಸೆಂಟ್ ವಿಮೆನ್ಸ್ ಕಾಲೇಜಲ್ಲಿ ಇರುವಂಥ ಕೋರ್ಸ್ಗಳು. ಈವ್ನಿಂಗ್ ಅಲ್ಲಿ ನಮಗೆ BCom ಇದೆ, ಈ MCom ಇದೆ, ಪ್ಲಸ್ ನಮಗೆ ಇಂಟಗ್ರೇಟೆಡ್ BCom ಕ್ಲಾಸಸ್ಗಳು. ಇಂಟಗ್ರೇಟೆಡ್ ಯಾಕಂತ ಹೇಳಿದ್ರೆ ಮಾರ್ನಿಂಗ್ ಅವರ್ಸಲ್ಲಿ ಅವರು CA ಫೌಂಡೇಶನ್ ಮಾಡ್ತಾರೆ, IPCC ಇದೆಲ್ಲ ಉಂಟಲ್ಲ ಅದು ಮಾಡ್ತಿದ್ದಾರೆ. ನಮ್ಮ ವಿದ್ಯಾರ್ಥಿನಿಯರು ಕೂಡ ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈಗ ನಮ್ಮಲ್ಲಿ BComಗೆ ಅಡ್ಮಿಷನ್ ಮಾಡಿ CA ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೂ ಅವಕಾಶಗಳು ಇದೆ ನಮ್ಮ ಹತ್ರ. ಮತ್ತು ಯಾರು ವಿದ್ಯಾರ್ಥಿನಿಯರು ಎಲ್ಲಿಯಾದರೂ ಅವರು ಬೇರೆ ಊರಿಂದ ಬರುವುದಾದರೆ ಅವರಿಗೆ CA ಮಾಡಬೇಕು ಅಂತ ಹೇಳಿದ್ರೆ ನಾವು ನಮ್ಮ ಇನಿಷಿಯೇಟಿವ್ ಅಲ್ಲಿ ಅವರಿಗೆ ಹಾಸ್ಟೆಲ್ ಫೆಸಿಲಿಟೀಸ್ಗಳನ್ನು ಕೂಡ ಮಾಡಿಕೊಡ್ತೀವಿ ನಾವು. ಈಗ ನಮಗೊಂದು MOU ಇದೆ, ಕಾವೇರಿ ವಿಮೆನ್ಸ್ ಹಾಸ್ಟೆಲ್ ಅಂತ ಹೇಳುವಂಥದ್ದು ಇಲ್ಲಿ ಲಾಲ್ಬಾಗಲ್ಲಿ ಇದೆ, ನಮಗೆ ಹತ್ರ ಇರುವಂಥದ್ದು. ಸರ್ 160 ಜನರಿಗೆ ಅವರಿಗೆ ಅಕಾಮಡೇಟ್ ಮಾಡುವಂಥ ವ್ಯವಸ್ಥೆ ಇದೆ ಅಲ್ಲಿ. ಬೇಕಾದಂಥ ಎಲ್ಲ ಅದು ಟಾಯ್ಲೆಟ್ಸ್ ಆಗಲಿ ಅದು ರೂಮ್ಸ್ಗಳಾಗಲಿ ಎಲ್ಲ ಭಾಳ ಫುಲ್ ಫ್ಲೆಜ್ಡ್ ಇದೆ. ನಾವು ಅಲ್ಲಿ ಕಳಿಸ್ತೇವೆ. ಇನ್ನು ಕೆಲವರು ನಮ್ಮ SC ಸ್ಟೂಡೆಂಟ್ಸ್ಗಳು ಬೇರೆ ಬೇರೆ ಕಡೆಯಿಂದ ಬರ್ತಾರೆ. ಅವರು ಕೂಡ ಅಶೋಕ್ ನಗರದಲ್ಲಿ ಇರ್ಬೋದು, ದಂಬೇಲಲ್ಲಿ ಇರ್ಬೋದು, ಅಥವಾ ಇಲ್ಲಿ ಉರ್ವ ಸ್ಟೋರಲ್ಲಿ ಅವರಿಗೆ ಒಳ್ಳೆಯ ವ್ಯವಸ್ಥೆಗಳಿದೆ. ಹಿಂದೆ ಎಲ್ಲಿತ್ತು ನಮಗೆ ಕುದ್ಮೂಲಲ್ಲಿ ಇತ್ತು. ಈಗ ಕುದ್ಮೂಲ್ನ ಹಾಸ್ಟೆಲ್ ಹೋದ್ಮೇಲೆ ವಿದ್ಯಾರ್ಥಿನಿಯರೆಲ್ಲ ಉರ್ವ ಸ್ಟೋರಿಗೆ ಹೋಗ್ತಾ ಇದ್ದಾರೆ. ಸೊ ಯಾರು
ಇಂಥ ಒಂದು ಅವಕಾಶಗಳು ಬೇಕು ನಮಗೆ, ಇಂಥ ಕೋರ್ಸ್ಗಳನ್ನು ಮಾಡಬೇಕು ಅಂತ ದಯವಿಟ್ಟು ಅವ್ರು ಬರ್ಬೋದು ನಮ್ಮ ಹತ್ರ. ನಾವು ಆನ್ಲೈನಿಗೆ ಅಡ್ಮಿಷನ್ಗೆಲ್ಲ ಇದನ್ನು ನಮ್ಮ ವೆಬ್ಸೈಟಲ್ಲಿ ಹಾಕಿದ್ದೇವೆ ನಾವು. ಅವ್ರ ವೆಬ್ಸೈಟಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಫಿಲ್ ಮಾಡಿಕೊಂಡು ಅದಕ್ಕೆ ಬೇಕು ರಿಕ್ವೈರ್ಡ್ ಫೀಸನ್ನು ಇದು ಮಾಡಿದರೆ ಅವರಿಗೆ ಇಲ್ಲಿ ಬಂದು ಮುಖತವಾಗಿ ಭೇಟಿ ಕೊಟ್ಟು ಇದು ಮಾಡುವಂಥ ಅವಶ್ಯಕತೆ ಇಲ್ಲ. ಯಾಕೆ ನಾವು ಈಗ ಆನ್ಲೈನ್ ಈ ವರ್ಷ ಜಾಸ್ತಿ ಸ್ಟ್ರೆಸ್ ಕೊಡ್ತಿದ್ದೀವಿ ಅಂತ ಹೇಳಿದ್ರೆ, ಇಲ್ಲಿ ಬಂದು ಅವರು ಮಾತಾಡುವಂಥದ್ದು, ಮಿಕ್ಸ್ ಆಗುವಂಥದ್ದು, ಮತ್ತೆ ಅವರಿಗೆ ಸಮಸ್ಯೆ ಆಗ್ಬೋದು, ಅಥವಾ ಇನ್ನು ಆಫೀಸರ್ಗೆ ಸಮಸ್ಯೆ ಆಗ್ಬೋದು, ಇನ್ಯಾರಿಗೆ ಸಮಸ್ಯೆ ಆಗ್ಬೋದು. ಅದು ಆಗೋದು ಬೇಡ. ಅವ್ರು ಮನೇಲಿದ್ದುಕೊಂಡೇ ಆ ಗೂಗಲ್ ಫಾರ್ಮ್ಸ್ ಅನ್ನು ಫಿಲ್ ಮಾಡಿಕೊಂಡು ಇದು ಮಾಡಿದ್ರೆ, ಅಲ್ಲಿ ನಾವು ಬ್ಯಾಂಕ್ ಡೀಟೇಲ್ಸ್ ಕೊಟ್ಟಿದ್ದೇವೆ, ಫೀಸ್ ಡೀಟೇಲ್ಸ್ ಅನ್ನು ಹಾಕಿದ್ದೇವೆ, ಅದರ ಪ್ರಕಾರ ಅವರು ಫೀಸ್ ಪೇ ಮಾಡ್ಬೋದು. ಮತ್ತೆ ನಾವು ಮ್ಯಾನೇಜ್ಮೆಂಟ್ ಹೇಳಿದರೆ ಅವರಿಗೆ ಒಂದು ಫುಲ್ ಒಂದೇ ಇದರಲ್ಲಿ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಡ್ಲಿಕ್ಕೆ ಆಗದಿದ್ರೆ ಇನ್ಸ್ಟಾಲ್ಮೆಂಟ್ ಫೆಸಿಲಿಟೀಸ್ಗಳನ್ನು ಕೊಡ್ತಾ ಇದ್ದೀವಿ ನಾವು. ಇನ್ನು ನಮ್ಮ MBAಗೆ ಹೋಗೋದಾದ್ರೆ ನಮ್ಮಲ್ಲಿ 3 ಸ್ಟ್ರೀಮಲ್ಲಿ ನಮಗೆ MBA ಉಂಟು, ಫಿನಾನ್ಸಲ್ಲಿ ಉಂಟು, ಮಾರ್ಕೆಟಲ್ಲಿ ಉಂಟು, HR ಅಲ್ಲಿ ಉಂಟು. 102 ಬ್ಯಾಚ್ಗಳಿದೆ, 120 ಸ್ಟ್ರೆಂತ್ಗೆ ಅವಕಾಶಗಳಿದೆ ಅಲ್ಲಿ. ವಾರ್ಷಿಕವಾಗಿ ಅವರು 2 ಲಕ್ಷ ರೂಪಾಯಿ ಫೀಸ್ ತೆರಬೇಕಾಗತ್ತೆ. ಹಾಸ್ಟೆಲ್ ಫೆಸಿಲಿಟಿ ಇದೆ, ಒಳ್ಳೆ ಕ್ಯಾಂಪಸ್. ಪ್ರಾಯಶಃ ನಿಮ್ಮ ಮಂಗಳೂರಲ್ಲಿ ನೀವು ಆಸುಪಾಸುಗಳಲ್ಲಿ ಎಲ್ಲೂ ಅಂತ ಒಂದು 3.5 ಎಕರ್ನ ಒಂದು ಕ್ಯಾಂಪಸ್ ಇದೆ, ಹಾಸ್ಟೆಲ್ ಅದರ ಒಳಗೆ ಇದೆ. TCS ನವರ ಆನ್ಲೈನ್ ಎಕ್ಸಾಮಿನೇಷನ್ ಸೆಂಟರ್ ಇದೆ. ನಿಮ್ಮ IAS ಇಂದ ಹಿಡ್ಕೊಂಡು ಯಾವುದೇ ರೀತಿಯ ಡಿಜಿಟಲೈಸ್ಡ್ ಇನ್ ಎಕ್ಸಾಮ್ಸ್ ಬರೆಯುವುದಾದ್ರೆ ಯಾವುದೇ ಡೆಲ್ಲಿಗೆ, ಬಾಂಬೆಗೆ, ಮೆಡ್ರಾಸ್ಗೂ, ಕ್ಯಾಲಿಕಟ್ಗೆ ಎಲ್ಲೂ ಹೋಗ್ಬೇಕಂತ ಅವಶ್ಯಕತೆ ಇಲ್ಲ. ನಮ್ಮ ಕ್ಯಾಂಪಸ್ ಅಲ್ಲಿ ಅದು ಕೂಡ ದಿನಕ್ಕೆ ಸರಿಸುಮಾರು ಒಂದು 2,500 ಮಕ್ಕಳಿಗೆ ಎಕ್ಸಾಮ್ ಬರೀಲಿಕ್ಕೆ ಅವಕಾಶಗಳು ಉಂಟು. 530 ಕಂಪ್ಯೂಟರ್ಸ್ಗಳಿದೆ. At a time 500 to 30 can offer their exams. And 4 batches every day. 4 batches. ಸುಮಾರು ಇನ್ನೂ 2,000 ಚಿಲ್ಲರೆ. ಹೌದು, ಮೋರ್ ದನ್ 2,000 ಒಂದು ದಿವಸಕ್ಕೆ. ಏನು ಖರ್ಚಿಲ್ಲ, ತೀರಾ 1,000 2,000 ಖರ್ಚಿನಲ್ಲಿ. ಇಲ್ಲಾಂದ್ರೆ ಬೆಂಗಳೂರಿಗೆ ಹೋಗ್ಬೇಕು, ಬಾಂಬೆಗೆ ಹೋಗ್ಬೇಕು, ಪ್ರಯಾಣ ದರ ಬೇರೆ, ಖರ್ಚು ಹೌದು, ಒಂದು 25,000 ಆದ್ರೂ ಆಗ್ತದೆ. ಇದು ಯಾವುದೇ ಖರ್ಚಿಲ್ಲದೆ ಬಂದು ತಕ್ಷಣ ಬಂದು ಹೋಗ್ಬೋದು. ವಿದಿನ್ 2 hours they will be back. ಮತ್ತೆ ನಮ್ಮಲ್ಲಿ ಅಪಾರ್ಟ್ ಫ್ರಮ್ ನಮ್ಮ ಅಕಾಡೆಮಿಕ್ ಏನು ಕರಿಕ್ಯುಲಮ್ ಅಂತ ಹೇಳ್ತೀವಿಲ್ಲ, ಅದು ಹೊರತಾಗಿ ನಮ್ಮ ಹತ್ರ ನಮ್ಮ ವಿಮೆನ್ಸಲ್ಲಿ ಸಾಧಾರಣ 28 ಅಸೋಸಿಯೇಷನ್ಸ್ ಇದೆ ನಮ್ಮ ಹತ್ರ. ಅದೆಲ್ಲ ಯೂನಿಯನ್ ಕೌನ್ಸಿಲ್ ಅಂಡರಲ್ಲಿ ಬರುತ್ತೆ. ಈಗ ಫೈನ್ ಆರ್ಟ್ಸ್ ಅಂತ ಹೇಳುವಾಗ ಫೈನ್ ಆರ್ಟ್ಸಲ್ಲಿ ಒಂದು ಸರ್ಟಿಫಿಕೇಟ್ ಕೋರ್ಸ್ ಮಾಡ್ತೀವಿ. ಅದು ಕ್ಲಾಸಿಕಲ್ ಇರ್ಬೋದು ಅಥವಾ ಕಂಟೆಂಪರರಿ ಡ್ಯಾನ್ಸ್ ಅಂತ ಹೇಳ್ಕೊಂಡು ಅದಕ್ಕೆ ಬೇಕಾದ ಕೊರಿಯೋಗ್ರಾಫರ್ ಅಂತಂದು ಅವ್ರ ಹತ್ರ ಟ್ರೈನಿಂಗ್ ಕೊಡಿಸುವಂಥ ನಮ್ಮ ಅನೇಕ ವಿದ್ಯಾರ್ಥಿಗಳು ಅದರಲ್ಲಿ ಭಾಳ ಎಕ್ಸ್ಪರ್ಟ್ ಆಗಿ ಇವತ್ತು ಪಬ್ಲಿಕಲ್ಲೆಲ್ಲ ಇದು ಪ್ರೋಗ್ರಾಮ್ಸ್ ಕೊಡುವಂಥ ಒಂದು ಲೆವೆಲ್ಗೆ ಬಂದುಬಿಟ್ಟಿದ್ದಾರೆ. ಹಾಗೆ ನಮ್ಮ ಕನ್ಸ್ಯೂಮರ್ ಕ್ಲಬ್ ಅಂತ ಇದೆ ನಮ್ಮದು, ಕನ್ಸ್ಯೂಮರ್ ಎಜುಕೇಷನ್ ಕೊಡುವಂಥ ಒಂದು ಸರ್ಟಿಫಿಕೇಟ್ ಕೋರ್ಸ್. ಅದು ನಮ್ಮ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ನಡೆಸುವಂಥದ್ದು, DC ಅದರ ಚೇರ್ಮನ್. ಸೊ ಇದರಲ್ಲಿ ನಮಗೆ ಒಂದು ಕೋರ್ಸ್ ಸರ್ಟಿಫಿಕೇಟ್ ಕೋರ್ಸ್ ಆಗ್ತಾ ಇದೆ. ಅದಕ್ಕೆ ಬೇರೆ ರೀತಿಯ ಯೂನಿವರ್ಸಿಟಿಯ ಯಾವ ರೀತಿಯ ಇದೊಂದು ರಿಕ್ವೈರ್ಮೆಂಟ್ ಅದೇ ರೀತಿಯಲ್ಲಿ ಅವರು ಅಡ್ಮಿಷನ್ ಮಾಡ್ತಾರೆ. ಅಡ್ಮಿಷನ್ ಮಾಡಿ ಆದಮೇಲೆ ಕ್ಲಾಸಸ್ ಕಂಡಕ್ಟ್ ಮಾಡ್ತಾರೆ. ಕ್ಲಾಸಸ್ ಕಂಡಕ್ಟ್ ಮಾಡಿದ್ಮೇಲೆ ವೈವಾ ಮಾಡ್ತಾರೆ, ಪ್ರಾಕ್ಟಿಕಲ್ ಟ್ರೈನಿಂಗ್ ಆಗುತ್ತೆ, ರಿಟರ್ನ್ ಎಕ್ಸಾಮಿನೇಷನ್ ಆಗುತ್ತೆ, ವ್ಯಾಲ್ಯೂಯೇಷನ್ ಆಗುತ್ತೆ. ವ್ಯಾಲ್ಯೂಯೇಷನ್ ನಂತರ ದೇ ವಿಲ್ ಗೆಟ್ ಎ ಸರ್ಟಿಫಿಕೇಟ್ ಫ್ರಮ್ ದ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್. ಇದನ್ನು ಇಟ್ಕೊಂಡು ಅವರು ಪಬ್ಲಿಕ್ ಹೋದರೆ ಪ್ರಾಯಶಃ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಅವರು ಜಾಸ್ತಿ ಆಗುವಂಥದ್ದು. ಇನ್ನು ನಾವು ಎನ್ವೈರ್ಮೆಂಟಲ್ ಇದಕ್ಕೆ ಸಂಬಂಧಪಟ್ಟಂಥದ್ದು ತುಂಬ ಪ್ರೋಗ್ರಾಮ್ಸ್ಗಳು ಮಾಡ್ತಿದ್ವಿ. ನಮ್ಮ ಮನೆ ನಮ್ಮ ಮರ ಅಂತ ಹೇಳುವಂಥ ಒಂದು ಕಾನ್ಸೆಪ್ಟಲ್ಲಿ ನಾವು ನಮ್ಮ ಆಸುಪಾಸಿನ ಪ್ರದೇಶಗಳಲ್ಲಿ ಅನೇಕ ಇಂಥ ಒಂದು ಅವೇರ್ನೆಸ್ ಪ್ರೋಗ್ರಾಮ್ಸ್ ಮಾಡಿದ್ದೇವೆ. ಈ ವರ್ಷ ನಾವು ಅಂದರೆ ಈ ಅಕಾಡೆಮಿಕ್ 1920 ನಾವು ನಮ್ಮ ಹತ್ತಿರದ ಕಾಸರಗೋಡಿನ ಒಂದು ವಿಜಯ ಕಾಲೇಜ್ ಅಂತ ಹೇಳುವಂಥ ಒಂದು ಇದು ಅದು ಸ್ಕೂಲ್ ಇದೆ. ಅಲ್ಲಿ ಹೋಗಿ ನಾವು ಇಂಥ ಒಂದು ಕಾರ್ಯಕ್ರಮ ಕೊಟ್ಟಿವಿ. ಮಕ್ಕಳಿಗೆ ಎನ್ವೈರ್ಮೆಂಟಲ್ ಪೊಲ್ಯೂಷನ್ ಬಗ್ಗೆ ಅರಿವು ಮೂಡಿಸುವಂಥ ಒಂದು ಕಾರ್ಯಕ್ರಮ ಕೊಟ್ಟು ಅವರನ್ನು ಒಂದು ರೀತಿಯಲ್ಲಿ ಜಾಗೃತರನ್ನಾಗಿ ಮಾಡುವಂಥ ಪ್ರಯತ್ನ ಮಾಡ್ತಿದ್ದೀವಿ. ಹಾಗೇನೆ ನಾವು ಇವತ್ತಿನ ಈ ಒಂದು ಕೋವಿಡ್ನ ಸಂದರ್ಭದಲ್ಲಿ ಈಗ ವೆಬಿನಾರ್ ಅಂತ ಹೇಳುವಂಥದ್ದು ಅದು ಬಹಳ ಫೇಮಸ್ ಆಗ್ತಾ ಇದೆ. ಈಗ ಇವತ್ತು ಆನ್ಲೈನ್ ಎಜುಕೇಶನ್ ಮಾಡಬೇಕು, ಕಲಿಸಬೇಕು ಅಂತ ಹೇಳುವಂಥದ್ದು. ಅದಕ್ಕೋಸ್ಕರ ನಾವು ಕೂಡ ಇಲ್ಲಿ ನಮ್ಮ ಇದರಲ್ಲಿ ವೆಬಿನಾರ್ಗೆ ತಯಾರು ಮಾಡ್ತಿದ್ದೀವಿ. ಪ್ರಾಯಶಃ ನಾಡಿದ್ದು 3 ತಾರೀಕು 4 ತಾರೀಕಿಗೆ 2 ವೆಬಿನಾರ್ ಪ್ರೋಗ್ರಾಮ್ಸ್, ಆಮೇಲೆ 10 ಅಥವಾ 11 ತಾರೀಕು ಇನ್ನೊಂದು ವೆಬಿನಾರ್, SP ಮತ್ತು ಕಂಪ್ಯೂಟರ್ ಸೈನ್ಸ್, ಇನ್ನೊಂದು ಹಿಂದಿ ಮತ್ತು ಕನ್ನಡದಿಂದ. ಆಲ್ರೆಡಿ ನಾವು ಫಿಟ್ ಇಂಡಿಯಾ ಅಂತ ಹೇಳುವಂಥ ಒಂದು ಕಾರ್ಯಕ್ರಮ ಮಾಡಿದ್ದೀವಿ ನಾವು. ಫಿಟ್ ಇಂಡಿಯಾ ಕೂಡ ಈ ಕೋವಿಡ್ ಸಂದರ್ಭದಲ್ಲಿ 1 ವೀಕ್ ಪ್ರೋಗ್ರಾಮ್ ಅದು. ಅದರಲ್ಲೂ ಕೂಡ ಸುಮಾರು 55 ಪಾರ್ಟಿಸಿಪೆಂಟ್ ಭಾಗವಹಿಸಿದ್ರು. ನಮ್ಮ ವಿದ್ಯಾರ್ಥಿಗಳು ಅಲ್ಲದೆ ಪಬ್ಲಿಕ್ ಕೂಡ ಅದರಲ್ಲಿ ಬಂದು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ಅವರಿಗೆ ಸರ್ಟಿಫಿಕೇಟ್ ಅನ್ನು ಇಶ್ಯೂ ಮಾಡಿದ್ದೀವಿ ನಾವು.
ಸೊ ಈ ರೀತಿಯಲ್ಲಿ ಬೇರೆ ಬೇರೆ ಅಸೋಸಿಯೇಷನ್ಸ್ಗಳು, ಸರ್ಟಿಫಿಕೇಟ್ ಕೋರ್ಸ್ಗಳು, ಹಾಗೆಯೇ ಬಜಾಜ್ ಫಿನಾನ್ಸ್ ಅವರು ಬ್ಯಾಂಕಿಂಗ್, ಫಿನಾನ್ಸ್ ಆ್ಯಂಡ್ ಇನ್ಶೂರೆನ್ಸ್ ಮೇಲೆ 3 months ಒಂದು ಸರ್ಟಿಫಿಕೇಟ್ ಕೋರ್ಸ್ ಮಾಡ್ತಾರೆ ಅವರು. ಈಗ ಒಂದು ಬ್ಯಾಚ್ ಕಂಪ್ಲೀಟ್ ಆಗಿ ಅವ್ರ ಎಕ್ಸಾಮ್ ಬರೆದು ಅವರಿಗೆ ಸರ್ಟಿಫಿಕೇಟ್ ಬಂದ ಮೇಲೆ ಸೆಕೆಂಡ್ ಬ್ಯಾಚ್ ಮಾಡೋದು. ಒಂದು ನಾವು ರೆಗ್ಯುಲರ್ ಬ್ಯಾಚ್ ಮಾಡ್ತೀವಿ, ಒಂದು ವೆಕೇಶನ್ ಬ್ಯಾಚ್ ಮಾಡ್ತೀವಿ ನಾವು. ಆಕ್ಚುಲಿ ಈ ಸಂದರ್ಭದಲ್ಲಿ ವೆಕೇಶನ್ ಬ್ಯಾಚ್ ಸ್ಟಾರ್ಟ್ ಆಗಬೇಕಿತ್ತು. ಈಗ ಕೋವಿಡ್ನಿಂದಾಗಿ ಸ್ವಲ್ಪ ಡಿಲೇ ಆಗಿದೆ ಪ್ರೋಸೆಸ್ ಅಷ್ಟೇ. ಅದು ಕೂಡ ಅವರ CSR ಪ್ರೋಗ್ರಾಮ್ ಅಲ್ಲಿ ನಡೆಯುವಂಥ ಪ್ರೋಗ್ರಾಮ್ಗಳಿದೆ. ಇದರ ಅಡ್ವಾಂಟೇಜ್ ಅನ್ನು ಮಕ್ಕಳು ಪಡ್ಕೊಳ್ಬಹುದು. ಹಾಗೆ ನಮ್ದು ಬೇಸ್ ಫೌಂಡೇಶನ್ ಭಕ್ತಿ ವೇದಾಂತ ಅಕಾಡೆಮಿ ಅಂತ ಹೇಳುವಂಥದ್ದು ಬ್ಯಾಂಗ್ಳೂರಿಂದ ಅವರು ಥ್ರೂಔಟ್ ದ ಇಯರ್ ಫಾರ್ ಎ ವೆರಿ ಪಾಲ್ಟ್ರಿ ಸಮ್ ಆಫ್ 300 rupees ದೇ ಆರ್ ಗಿವಿಂಗ್ ಇಯರ್ ಲಾಂಗ್ ಏನೋ ಒಂದು ಕೋರ್ಸ್ ಅದು. ಅದರಲ್ಲಿ ನಿಮ್ಗೆ ಎಲ್ಲ ರೀತಿಯ ಇದು ಆಪ್ಟಿಟ್ಯೂಡ್ ಇರ್ಬೋದು, ನಿಮ್ಮ ಇದು ಇರ್ಬೋದು, ಬ್ಯಾಂಕಿಂಗ್ ಇರ್ಬೋದು, ಅಥವಾ ಇಂಡಿಯಾ ಎಲ್ಲ ಸಬ್ಜೆಕ್ಟ್, ಸೈಕಾಲಜಿ ಇರ್ಬೋದು, ಅಥವಾ ಅದು ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಇರ್ಬೋದು, ಇಂಥೆಲ್ಲ ಟೆಕ್ನಿಕ್ಸ್ಗಳನ್ನ ಯೂಸ್ ಮಾಡಿಕೊಂಡು ಕ್ಲಾಸ್ ಮಾಡ್ತಿದ್ದಾರೆ. ಅದು ಕ್ಲಾಸ್ ಮಾಡುವಂಥ ರಿಸೋರ್ಸ್ ಪರ್ಸನ್ಸ್ಗಳು ಕೂಡ ಡೆಲ್ಲಿಯಿಂದ ಬರ್ತಾರೆ, ಪಂಜಾಬಿಂದ ಬರ್ತಾರೆ, ವೆಸ್ಟ್ ಬೆಂಗಾಲಿಂದ ಬರ್ತಾರೆ, ಆಮೇಲೆ ಮಹಾರಾಷ್ಟ್ರದಿಂದ ಬರ್ತಾರೆ, ಬೇರೆ ದೇಶದ ಎಲ್ಲ ಕಡೆ ಬರ್ತಾರೆ. ನಾವು ಯಾವ ರೀತಿಯಲ್ಲಿ ಆ ಸ್ವಾಮೀಜಿ ಮಾಡುವಂಥದ್ದು ಅದು ಕಾರ್ಯಕ್ರಮ. ಬಟ್ ಇಟ್ ವಾಸ್ ವೆಲ್ ಅಪ್ರಿಷಿಯೇಟೆಡ್ ಬೈ ಆಲ್ ಸ್ಟೂಡೆಂಟ್ಸ್ ಫ್ರಮ್ ಏನು UG ಇಂದ PG ವರೆಗಿನ ಎಲ್ಲ ಮಕ್ಕಳಿಗೆ ನಾವು ಕಂಪಲ್ಸರಿ ಮಾಡಿದ್ದೀವಿ ಈ ವರ್ಷದಿಂದ. ಅದು HRD ಅಂತ ಹೇಳುವಂಥ ಇದರಲ್ಲಿ ನಾವು ಮಾಡ್ತಾ ಇದ್ದೇವೆ ನಾವು. ಸೊ ಇದು ಕೂಡ ಇನ್ ಎಡಿಷನ್ ಟು ವಾಟ್ ಸ್ಪೋರ್ಟ್ಸ್ ಅಲ್ಲಿ ಕೂಡ ನಮಗೆ ಸ್ಪೋರ್ಟ್ಸ್ ಅಲ್ಲಿ ನಾವು ತುಂಬಾ ಜಿಮ್ ಇದೆ ನಮ್ಮ ಹತ್ರ, ಫುಲ್ ಫ್ಲೆಜ್ ಜಿಮ್ ಇದೆ ನಮ್ಮ ಹತ್ರ. ಆಮೇಲೆ ನಮಗೆ UGCಯಿಂದ ಒಂದು ಟೈಮಲ್ಲಿ ತುಂಬ ಸೆಮಿನಾರ್ಸ್ ಫಂಡ್ಗಳು ಬರ್ತಾ ಇತ್ತು, ಅಥವಾ ಡೆವಲಪ್ಮೆಂಟ್ ಗ್ರಾಂಟ್ಸ್ಗಳು ಬರ್ತಾ ಇತ್ತು. ಈಗ ಎಲ್ಲ ಸ್ಟಾಪ್ ಆಗಿದೆ, ಯಾವುದೇ ನಮಗೆ ಫಂಡಿಂಗ್ ಬರ್ತಾ ಇಲ್ಲ. ಒಂದು ಟೈಮಲ್ಲಿ ನಮಗೆ 29 ಲಕ್ಷ ರೂಪಾಯಿ ಅಷ್ಟು ನಾವು ಮ್ಯಾನೇಜ್ಮೆಂಟಿಂದ ಇನ್ವೆಸ್ಟ್ ಮಾಡಿದ್ದೇನೆ ನಾನು. ಬಟ್ ಅವರಿಗೆ ಅದನ್ನು ಬಿಲ್ ಕಳಿಸುವಾಗ ಅವರು ಹೇಳಿದ್ರು ನಮಗೆ ಅಷ್ಟು ಕೊಡಲಿಕ್ಕೆ ಆಗೋದಿಲ್ಲ ಅಂತ. ಎಟ್ ಲಾಸ್ಟ್ ದೇ ಸೆಂಟ್ 12.5 lakhs ಫಾರ್ ಅಸ್. ಸೊ ದಟ್ ವಿ ಹ್ಯಾವ್ ರಿಸೀವ್ ದಿಸ್ ಇಯರ್. ಸೊ ಆ ರೀತಿಯಲ್ಲಿ ಮತ್ತೆ ನಮಗೆ ಬೇರೆ ಯಾವ ರೀತಿಯ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಯಾವುದರಿಂದಲೂ ಇಲ್ಲ. ಮೇಂಟೆನೆನ್ಸ್ ಗ್ರಾಂಟ್ಸ್ ಅಂತ ಹೇಳುವಂಥ ಕಾನ್ಸೆಪ್ಟ್ ಹೋಗಿ ಸುಮಾರು ವರ್ಷಗಳಾಯ್ತು. ಈಗ ನಮಗೆ ಪ್ರತಿ ಸಲ ನಾಲ್ಕು ಬರುವಾಗ ನಾವು ಸುಣ್ಣ ಬಣ್ಣ ಬಳಿಬೇಕಾಗುತ್ತೆ, ಪೇಂಟಿಂಗ್ ಕೊಡಬೇಕಾಗುತ್ತೆ, ಮತ್ತೆ ಸ್ವಲ್ಪ ಫೇಸ್ ಲಿಫ್ಟ್ ಮಾಡಬೇಕಾಗುತ್ತೆ ಸಂದರ್ಭಗಳಲ್ಲಿ. ನಿಮಗೆ 1-2 ಸಾವಿರ ರೂಪಾಯಿದಲ್ಲಿ ಮುಗಿಯುವಂಥದ್ದಲ್ಲ. ನಮ್ಮ ದೊಡ್ಡ ಕ್ಯಾಂಪಸ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಪೇಂಟಿಂಗ್ಗೆ ಸುಮಾರು ಲಕ್ಷಗಳೇ ಬರ್ತದೆ. ಒಂದು 5 ಲಕ್ಷ 6 ಲಕ್ಷ ಪೇಂಟಿಂಗ್ಗೆ ಬರ್ಬೋದು. ಈ ವರ್ಷ ನಾವು ಎಲ್ಲ ರೀತಿಯ ಎಷ್ಟು ಅಂತ ಹೇಳಿದ್ರೆ ಎಲ್ಲ ಫರ್ನಿಚರ್ಸ್ಗಳನ್ನೆಲ್ಲ ರಿಪೇರ್ ಮಾಡಿದ್ದೇವೆ. ಮತ್ತೆ ನಮ್ಮ MSc ಲ್ಯಾಬ್ಗೆ ಸುಮಾರು ಒಂದು 40 lakhs ರೂಪಾಯಿ ಖರ್ಚು ಮಾಡಿದ್ದೇವೆ ನಾವು. ಅವರಿಗೆ ಕಿಚನ್ ಆಗಬೇಕಾಗ್ತದೆ, ಅದು ಫುಡ್ ಲ್ಯಾಬ್ ಅಂತ ಹೇಳ್ತೇವೆ ನಾವು. ಈಗಿರುವಂಥ ಲ್ಯಾಬ್ಗಳು ಸಾಲೋದಿಲ್ಲ. ಈಗ 2 ಲ್ಯಾಬ್ಗಳು ಆಲ್ರೆಡಿ ಇದೆ. ವಿ ಆರ್ ಪ್ಲಾನಿಂಗ್ ಫಾರ್ 1 more ಲ್ಯಾಬ್. ಕೆಮಿಸ್ಟ್ರಿಯಲ್ಲಿ ಹಾಗೇನೆ ನಮ್ಮ ಹತ್ರ ಈಗ 2 ಲ್ಯಾಬ್ಗಳಿದೆ. ಪ್ಲಸ್ ಈಗ MScಗೆ ಇನ್ನೊಂದು ಲ್ಯಾಬ್ ಬೇಕಾಗ್ತದೆ. ಅದಕ್ಕೆ ಒಂದು ಸಾಧಾರಣ ಒಂದು 30 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಇದೆ. ಸೊ ದಟ್ ಆಲ್ ಈಸ್ ಬೋರ್ನ್ ಬೈ ದ ಮ್ಯಾನೇಜ್ಮೆಂಟ್. ಎಲ್ಲವೂ ಮ್ಯಾನೇಜ್ಮೆಂಟ್ ಇಂದಲೇ ಆಗ್ತಾ ಇದೆ. ಹಾಗಿರುವಾಗ ಮ್ಯಾನೇಜ್ಮೆಂಟ್ ಮೇಲೆ ನಾವು ಮತ್ತೆ ಬರ್ಡನ್ ಹಾಕ್ತಿದ್ದೇವೆ, ನಾವು ಮ್ಯಾನೇಜ್ಮೆಂಟ್ಗೆ ಏನು ಕೊಡ್ಲಿಲ್ಲ. ಮತ್ತೆ ಇನ್ನೊಂದು ಬಹಳಷ್ಟು ನಾನು ಹೇಳ್ಬೇಕಿಲ್ಲ, ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೇನೆ, ನಮ್ಮ ಎಲ್ಲ ಮ್ಯಾನೇಜ್ಮೆಂಟ್ನ ಮೆಂಬರ್ಸ್ಗಳು ಫ್ರೀ ಸರ್ವಿಸ್ ಕೊಡುವಂಥದ್ದು. ಯಾರು ಪೇಯ್ಡ್ ಸರ್ವೆಂಟ್ಸ್ಗಳು ಅಂತಲ್ಲ. ನಾವು ಪೇಯ್ಡ್, ವಿ ಆರ್ ಪೇಯ್ಡ್ ಬೈ ದ ಗೌರ್ಮೆಂಟ್. ಸಮ್ ಆಫ್ ದಮ್ ಆರ್ ಪೇಯ್ಡ್ ಬೈ ದ ಮ್ಯಾನೇಜ್ಮೆಂಟ್. ಬಟ್ ಪ್ರೆಸಿಡೆಂಟ್ ಆಗಲಿ, ಸೆಕ್ರೆಟರಿ ಆಗಲಿ, ವೈಸ್ ಪ್ರೆಸಿಡೆಂಟ್ ಆಗಲಿ, ಈ ಥರ ಯಾವುದೇ ಮ್ಯಾನೇಜ್ಮೆಂಟ್ ಮೆಂಬರ್ಸ್ಗಳು ಇದ್ದಾರೆ, ಯಾರಿಗೂ ಕೂಡ ನಯಾ ಪೈಸೆ ಇಲ್ಲ. ಬಂದರೆ ಅವರಿಗೆ ಒಂದು ಕಾಫಿ, ಒಂದು ತಿಂಡಿ, ಅದು ನಾವೇನು ಎಲ್ಲಿಯಾದರೂ ನಾವಿಲ್ಲಿ ಏನಾದರೂ ಮೀಟಿಂಗ್ಸ್ ಮಾಡಿದರೆ ಅದು ಕೊಡುವಂಥದ್ದು ಬಿಟ್ಟರೆ ಮತ್ತೆ ಏನಿಲ್ಲ. ಇಟ್ ಈಸ್ ಫ್ರೀ ಸರ್ವಿಸ್. ಸೇವಾ ಭಾವನೆಯಿಂದ ಮಾಡುವಂಥದ್ದು ಅಷ್ಟೇ. ಎಸ್ ದೇವಾನಂದ ಪೈ ಅವರೇ, ಕೊನೆಯದಾಗಿ ಸಂಸ್ಥೆಗೆ ಬರುವಂತಹ ವಿದ್ಯಾರ್ಥಿಗಳಿಗೆ ಏನು ಹೇಳೋದಕ್ಕೆ ಬಯಸ್ತೀರಿ? ನಮ್ಮ ಜೀವ ನಮ್ಮ ಕೈಯಲ್ಲಿ, ನಾವು ಅದನ್ನು ಉಳಿಸ್ಕೊಳ್ಬೇಕು, ನಾವು ಅದನ್ನು ರಕ್ಷಣೆ ಮಾಡಬೇಕು. ಬೇರೆಯವರು ಹೇಳಿದಾಗೆ ಮಾಡಲಿಕ್ಕೆ ಎಷ್ಟಾಗ್ತದೆ ಅದನ್ನು ಖಂಡಿತ ಪಾಲನೆ ಮಾಡಬೇಕು. ಹೇಳಿಕೊಡೋರು ಬೇಕಾದಷ್ಟು ಇದ್ದಾರೆ, ಹೆತ್ತವರು ಇದ್ದಾರೆ, ಟೀಚರ್ಗಳಿದ್ದಾರೆ, ಡಿಪಾರ್ಟ್ಮೆಂಟ್ ಹೇಳ್ತಾ ಇದ್ದಾರೆ, ಪೊಲೀಸರು, ಡಾಕ್ಟ್ರುಗಳು, ಸೇವೆ ಮಾಡುವಂಥವರು ಎಲ್ಲರೂ ಇದ್ದಾರೆ. ಅವರು ಹೇಳಿದ್ದನ್ನು ನಾವು ಕನಿಷ್ಠವಾಗಿ ಆದರೂ ಪಾಲನೆ ಮಾಡಿದರೆ ನಮ್ಮ ಜೀವ ಉಳಿಸ್ಕೊಳ್ಬೇಕು. ಜೀವ ಅತ್ಯಂತ ಅಮೂಲ್ಯ. ತದನಂತರ ಶಿಕ್ಷಣ ಬರ್ತದೆ. ಈಗ ಸ್ಥಾನ 2ನೇ ಸ್ಥಾನ. ನಾನು ಈಗಲೂ ಹೇಳೋದಂತಂದರೆ ಜೀವ ಉಳಿಸಿ ಮನೆಯಲ್ಲೇ ಇರಿ, ಸಾಧ್ಯ ಆದ ಮಟ್ಟಿಗೆ ಹೊರಗೆ ಬರಬೇಡಿ. ಹೊರಗೆ ಬರುವುದಾದು ಅನಿವಾರ್ಯವಾದರೆ
ಏನೆಲ್ಲ ಹೇಳಿಕೊಟ್ಟಿದಾರೋ ಅದನ್ನೆಲ್ಲ ಬಾಯಿ ಮುಚ್ಚುವಂಥದ್ದು, ಕೈ ತೊಳೆಯುವಂಥದ್ದು, ಇದನ್ನೆಲ್ಲ ಪಾಲನೆ ಮಾಡಿ. ಮತ್ತು ನಾವು ಈಗ ಹೇಳ್ತೇನೆ, ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಈ ಸಂದರ್ಭದಲ್ಲಿ, ಎಲ್ಲ ನಮ್ಮ 9 ಇನ್ಸ್ಟಿಟ್ಯೂಷನಲ್ಲಿ ಈಗ ಓಪನ್ ಆಗುವ ಸಂದರ್ಭ ಬರ್ತಾ ಇದೆ. ಯಾವಾಗ ಓಪನ್ ಆಗ್ತದೆ ಗೊತ್ತಿಲ್ಲ, ಆದರೂ ಕೂಡ 1-2-3 ತಿಂಗಳಲ್ಲಿ ಎಲ್ಲ ಇನ್ಸ್ಟಿಟ್ಯೂಷನ್ ಓಪನ್ ಆಗುತ್ತೆ. ನಮ್ಮದು 8 ಇನ್ಸ್ಟಿಟ್ಯೂಷನ್, 9 ಇನ್ಸ್ಟಿಟ್ಯೂಷನ್. ಆವಾಗ ನಾವು ಅಲ್ಲಿ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಹೊರಗೆ ಸಾಬೂನಲ್ಲಿ ಕೈ ತೊಳೆದು ಮತ್ತೆ ಸ್ಟೆಪ್ ಇನ್ ಆಗಬೇಕು. ಅಲ್ಲಿ ಲೋಷನ್ ಇಡ್ತೇವೆ, ಸ್ಯಾನಿಟೈಸೇಷನ್ ಮಾಡಲೇಬೇಕು, ಮಾಡ್ತೇವೆ. ತದನಂತರ ಇದನ್ನು ಮಾಸ್ಕ್ ಹಾಕದೆ ಒಳಗೆ ಪ್ರವೇಶ ಮಾಡುವಂತ ಅವಕಾಶವೇ ಇಲ್ಲ. ಅದೆಲ್ಲ ಬೋರ್ಡ್ ಹಾಕಿದ್ದೇವೆ ಈಗ. ಮತ್ತೆ ಈ ಮಾಸ್ಕ್ ಹಾಕಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಲೇಬೇಕು ಅಂತೇಳಿ 100% ನಾವು ಅದಕ್ಕೆ ಎಲ್ಲ ವಿಚಾರಗಳನ್ನು ನಾವೀಗ ಎಲ್ಲ ಬೋರ್ಡ್ ಪ್ರದರ್ಶನ ಎಲ್ಲ ಮಾಡ್ತಾ ಇದ್ದೇವೆ. ಇದು ನಮ್ಮ ಕಡೆಯಿಂದ ನಾವು ಏನು ಸಾಧ್ಯ ಉಂಟು ಅದನ್ನೆಲ್ಲ ಮಾಡ್ತೇವೆ. ಇನ್ನು ಮುಂದಿನ ವಿಚಾರ ಸರ್ಕಾರಕ್ಕೆ ಮತ್ತೆ ಡಿಪಾರ್ಟ್ಮೆಂಟ್ಗೆ ಬಿಟ್ಟದ್ದು. ಅದೇ ನಾನು ಹೇಳಿದಲ್ಲ, 7ನೇ ಕ್ಲಾಸ್ 5ನೇ ಅಥವಾ 4ನೇ 5ನೇ ಅಥವಾ 7ನೇ ಕ್ಲಾಸ್ವರೆಗೆ ಮನೆಯಲ್ಲೇ ಇದ್ದು ಪಾಠ ಕಲಿಸಿಕೊಳ್ಳುವುದು ಒಳ್ಳೆಯದು, ಉತ್ತಮ ಅಂತ ನನ್ನ ವೈಯಕ್ತಿಕ ತಮ್ಮ ಒಂದು ಪ್ರಸ್ತಾವನೆ. ಸರ್ಕಾರ ಒಪ್ಪಿಕೊಂಡ್ರೆ ಅದು ಬಹಳ ಉತ್ತಮ ವಿಚಾರ ಅನ್ನುವ. ಹೆತ್ತವರಿಗೂ ಇದು ಒಳ್ಳೇದಂತ ಕಾಣಬಹುದು. ಯಾಕಂದ್ರೆ ಅವರ ಮಕ್ಕಳು ಸುರಕ್ಷಿತ ಮನೆಯಲ್ಲಿ, ಖಂಡಿತ ಅವರಿಗೆ ಆತಂಕ ಇರೋದಿಲ್ಲ. ಸುಮಾರು 12-13 ವರ್ಷಗಳಿಗೆ ಅವರು ಬಹಳ ಡೆಲಿಕೇಟ್ ಆರೋಗ್ಯ. ನಿಜ ನಿಜ, ಸಮಯ ಸಿಕ್ಕುದಿಲ್ಲ ಡಾಕ್ಟರ್ಗಳಿಗೆ, ಆದ್ರೂ ಕೂಡ ಅದನ್ನು ಸರಿಪಡಿಸಲಿಕ್ಕೆ. ಹೌದು. ಸೊ ಅದೆಲ್ಲದಕ್ಕೂ ಅದು ಸೊಲ್ಯೂಷನ್ ಡಾಕ್ಟರ್. ಕೊನೆಯದಾಗಿ ಮತ್ತೆ ನಾವು ಕೋವಿಡ್ನ ಬಗ್ಗೆ ಏನು ಪ್ರಿಕಾಷನ್ಸ್ ಅಂತ ಹೇಳುವಾಗ, ಆಲ್ರೆಡಿ ನಾವು ಕೈ ತೊಳಿಲಿಕ್ಕೆ ಅಂತ ಹೇಳಿ ಸ್ಟೀಲ್ನ ಈಗ ಇದು ಮಾಡಿಕೊಂಡು ಅದಕ್ಕೆ ಎಂಟ್ರೆನ್ಸಲ್ಲಿ ಒಂದು ಟ್ಯಾಪ್ಸ್ಗಳನ್ನು ಹಾಕುವಂಥದ್ದು, ಅಲ್ಲಿ ಸಾಬೂನು ಹಾಕಿ ತೊಳಿಲಿಕ್ಕೆ ಅಂತ ಹೇಳುವಂಥದ್ದು. ಮತ್ತು ಎಂಟ್ರೆನ್ಸಲ್ಲಿ ನಾವು ಅವರ ಟೆಂಪರೇಚರ್ ಟೆಸ್ಟ್ ಮಾಡಲಿಕ್ಕೆ ಥರ್ಮಲ್ ಸ್ಕ್ರೀನಿಂಗ್, ಮತ್ತು ಆಮೇಲೆ ಈ ಸ್ಯಾನಿಟೈಸರ್ ಮಾಡಿ, ಮತ್ತು ಪ್ರತಿಯೊಬ್ಬರನ್ನು ಒಂದೇ ಬಾಗಿಲು ಓಪನ್ ಮಾಡುವಂಥ ವ್ಯವಸ್ಥೆ ಮಾಡಿದ್ದೆ. 2 ಬಾಗಿಲಿತ್ತು ನಮಗೆ. ಒಂದು ಬಾಗಿಲನ್ನು ಹಿಂದಿನ ಬಾಗಿಲನ್ನು ಕ್ಲೋಸ್ ಮಾಡಿ ಒಂದೇ ಬಾಗಿಲಲ್ಲಿ ಎಂಟ್ರೆನ್ಸ್ ಕೊಡುವಂಥದ್ದು, ಯಾಕಂದರೆ ಟೆಸ್ಟ್ ಮಾಡಲಿಕ್ಕೆ ಈಸಿ ಆಗುತ್ತೆ. ನಿಜ ನಿಜ. ಮತ್ತು ನಾನು ಹೇಳಿದಾಗೆ ಅದು ರೊಟೇಷನಲ್ಲಿ ಕ್ಲಾಸ್ ಮಾಡ್ತೀವಿ ನಾವು, ಪಾಳಿ ಪದ್ಧತಿ ಅಂತ ಹೇಳ್ತೀವಿ ನಾವು. ಬೆಳಗಿನ ಸಂದರ್ಭದಲ್ಲಿ ಒಂದು ಫಸ್ಟ್ ಮತ್ತು ಸೆಕೆಂಡ್ ಇಯರನ್ನು ತಗೊಂಡು ಬಂದರೆ, 3rd ಇಯರ್ಸ್ನ ಎಲ್ಲ ಸ್ಟ್ರೀಮ್ಸ್ಗಳಿಗೆ ಮಧ್ಯಾಹ್ನ ಮೇಲೆ ಪ್ರಾಕ್ಟಿಕಲ್ ಏನೋ ಕ್ಲಾಸಸ್ಗಳು ಇದ್ದರೆ ಪ್ರಾಯಶಃ ಅದನ್ನು ಸ್ಯಾಟರ್ಡೇ ಆಫ್ಟರ್ನೂನ್, ಯಾಕಂದರೆ ಸ್ಯಾಟರ್ಡೇ ಆಫ್ಟರ್ನೂನ್ಸ್ ನಾವು ಈಗ ಬಿಟ್ಟರೆ ಮಾಡಲಿಕ್ಕೆ ನಮ್ಮ ಪೋರ್ಷನ್ ಕಂಪ್ಲೀಟ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಿರುವಾಗ ಅದನ್ನು ಕೂಡ ಯೂಸ್ ಮಾಡಿಕೊಂಡು ನಾವು ಟೀಚರ್ಸ್ ವಿ ಆರ್ ರೆಡಿ ಟು ಟೇಕ್ ಯಾವುದೇ ರೀತಿಯ ನಾವು ಮಕ್ಕಳಿಗೆ ಏನು ಹೆಲ್ಪ್ ಆಗಬೇಕು ಅದು ನಮ್ಮ ಸೈಡಿಂದ ಕೊಡಲಿಕ್ಕೆ ನಾವು ರೆಡಿ ಇರ್ತೀವಿ. ಹಾಗಾಗಿ ಪೇರೆಂಟ್ಸ್ಗಳಲ್ಲಿ ಕೂಡ ಒಂದು ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ಅವರು ಒಮ್ಮೆ ನಮ್ಮ ಕಾಲೇಜಿಗೆ ಬರಲಿ, ನಮ್ಮ ಕಾಲೇಜಿನ ವ್ಯವಸ್ಥೆಗಳನ್ನು ನೋಡಲಿ, ನಾವು ಯಾವ ರೀತಿ ನಾವು ಫಂಕ್ಷನ್ ಮಾಡ್ತಾ ಇದ್ದೀವಿ ಅಂತ. ಯಾಕಂತ ಹೇಳಿದ್ರೆ ಇವತ್ತು ನಾವು ಈಗ ಕಲಿಕೆ ಭಾಳ ಮುಖ್ಯ, ಕಲಿಕೆಯೊಂದಿಗೆ ಜೀವ ಕೂಡ ಮುಖ್ಯ. ನೀವು ಅದರೊಂದಿಗೆ ಜೀವದೊಂದಿಗೆ ಕಾಂಪ್ರಮೈಸ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಿರುವಾಗ ಅವ್ರು ಸರಿಯಾಗಿ ಆಲೋಚನೆ ಮಾಡಿಕೊಂಡು ಎಲ್ಲಿ ಅವರ ಮಕ್ಕಳು ಸೇಫ್ ಅಂತ ಹೇಳುವಂಥದ್ದನ್ನು ಅವರು ಚೂಸ್ ಮಾಡುವಂಥ ನಿರ್ಧಾರಗಳನ್ನ ಇವತ್ತು ತಗೊಳ್ಬೇಕಾಗುತ್ತೆ. ಅವರು ಇವು ತಗೊಳ್ಳದಿದ್ರೆ ನಾಳೆ ಅವರು ಮತ್ತೆ ಪರಿತಪಿಸಬೇಕಾದಂಥ ಪರಿಸ್ಥಿತಿ ಬರ್ಬೋದು. ಹಾಗಾಗಿ ಅವರು ನನ್ನ ಒಂದು ವಿನಂತಿ ಏನಂತ ಹೇಳಿದ್ರೆ, ನಮ್ಮಲ್ಲಿ ಆ ರೀತಿ ಎಲ್ಲ ವ್ಯವಸ್ಥೆಗಳು ಇದೆ. ಖಂಡಿತ ಅವರು ಬಂದರೆ ನಾವು ಎಲ್ಲ ರೀತಿ ಸಹಾಯ ಮಾಡ್ತೀವಿ. ಅವರಿಗೆ ಸ್ಕಾಲರ್ಶಿಪ್ಸ್ಗಳು ತುಂಬ ಇದೆ, ನಾವು ಅದನ್ನು ವ್ಯವಸ್ಥೆ ಮಾಡಿ ಕೊಡ್ತೀವಿ. ನಾವು ಅವ್ರಿಗೆ ಏನು ಸಮಸ್ಯೆಗಳಿದ್ರೆ ದಯವಿಟ್ಟು ನಮ್ಮ ಹತ್ರ ಬರಲಿ, ನಾವು ಅದಕ್ಕೆ ಸ್ಪಂದನೆ ಕೊಡುವಂತ ನಾವು ಒಂದು ಭರವಸೆ ಕೊಡ್ತೇವೆ ಅವರಿಗೆ. ಈ ಮೂಲಕ ಒಟ್ಟು ಸುರಕ್ಷಿತವಾದ ಒಂದು ಅತ್ಯುತ್ತಮವಾದ ಕಲಿಕಾ ವಾತಾವರಣವನ್ನು ಸಂಸ್ಥೆ ಒದಗಿಸುತ್ತದೆ ಅಂತ ತಮ್ಮ ಮಾತುಗಳು. ಥ್ಯಾಂಕ್ ಯು ಡಾಕ್ಟರ್ ಸತೀಶ್ ಕುಮಾರ್ ಶೆಟ್ಟಿ ಅವರೇ, ಜೊತೆಗೆ ಡಾಕ್ಟರ್ ಕೆ ದೇವಾನಂದ ಪೈ ಅವರೇ ಅನೇಕ ವಿಚಾರಗಳನ್ನು ಬಗ್ಗೆ ತಿಳಿಸಿಕೊಟ್ರಿ. ಸಂಸ್ಥೆ ಹೇಗಿರುತ್ತೆ, ಮುಂದೆ ಯಾವ ರೀತಿ ಕೆಲಸವನ್ನು ಮಾಡುತ್ತೆ ಅನ್ನುವಂಥದ್ದು. ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ಅಂದರೆ ಈಗಾಗಲೇ ಮುಂದಿನ ಸವಾಲುಗಳು ಗೊತ್ತಿದೆ, ಆ ನಿಟ್ಟಿನಲ್ಲಿ ಸಂಸ್ಥೆ ಎಲ್ಲ ರೀತಿಯಲ್ಲಿ ಕಾರ್ಯಪ್ರವೃತ್ತವಾಗಿದೆ. ಅಂದರೆ ಅತ್ಯಂತ ಕಡಿಮೆ ದರದಲ್ಲಿ ಅತ್ಯುತ್ತಮ ಗುಣಮಟ್ಟದ ಶಿಕ್ಷಣವನ್ನು ಕೊಡುವಂತಹ ಸಂಸ್ಥೆ ಅಂತ ಹೇಳಿದರೆ ಅದು ಬೆಸೆಂಟ್ ಸಂಸ್ಥೆ. ಈಗಾಗಲೇ ಸಂಸ್ಥೆಯಲ್ಲಿ ಕಲಿತಂತಹ ಅದೆಷ್ಟೋ ಮಂದಿ ಸಮಾಜದಲ್ಲಿ ಅತ್ಯುನ್ನತ ಹುದ್ದೆಗಳನ್ನು ಅಲಂಕಾರ ಮಾಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬಹುದು. ಸೊ ಇದೀಗ ಮುಂದಕ್ಕೆ ಸುರಕ್ಷತೆಗೆ ವಿಶೇಷ ಆದ್ಯತೆ, ಆ ನಿಟ್ಟಿನಲ್ಲೂ ಕೂಡ ಸಂಸ್ಥೆ ಸಂಪೂರ್ಣವಾಗಿ ಸಿದ್ಧಗೊಂಡಿದೆ. ಆ ಮೂಲಕ ಒಂದು ಅತ್ಯುತ್ತಮವಾದ ಶೈಕ್ಷಣಿಕ ತಾಣ ಮಂಗಳೂರಿನಲ್ಲಿ ಇದೆ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮುಂದಿನ ಸುದ್ದಿ ಮಾಹಿತಿ ಜೊತೆಗೆ ಮತ್ತೆ ಬರ್ತೀನಿ. ನೋಡ್ತಾ ಇರಿ V4 ನ್ಯೂಸ್. ನಮಸ್ಕಾರ.